ರಾಮ 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 ಹರೇ ಹರೇ. ಸೊ ಇದರ ಶ್ಲೋಕ ಸ್ವಧರ್ಮಶೀಲೈ ಪುರುಷೈರ್ ಭಗವಾನ್ ಯಜ್ಞಪೂರುಷಃ ಯುಜ್ಯಮಾನೋ ಭಕ್ತಿಮತಾ ನಾರದೇನೇರಿತ ಕಿಲ. ಪ್ರಚೇತಸರೆಲ್ಲರೂ ಸೇರಿ ವಿವಿಧ ಧಾರ್ಮಿಕ ವಿಧಿಗಳನ್ನು ಯಜ್ಞಗಳನ್ನು ನಡೆಸುತ್ತಾ ದೇವೋತ್ತಮ ಪರಮಪುರುಷನನ್ನು ತುಷ್ಟಿಪಡಿಸುವ ಸಲುವಾಗಿ ಪೂಜಿಸುತ್ತಿರುವಾಗ ನಾರದ ಮಹರ್ಷಿಗಳು ಧ್ರುವ ಮಹಾರಾಜನ ಅಲೌಕಿಕ ಗುಣಗಳನ್ನು ಬಣ್ಣಿಸಿದರು. ಸೊ ಈ ಮಾತು ನಾರದರು ಧ್ರುವ ಮಹಾರಾಜರನ್ನು ಈ ಒಂದು ಪ್ರಚೇತಸರ ಸಭೆಯಲ್ಲಿ ಅವ್ರ ಗುಣಗಾನ ಮಾಡಿದ್ದು ಅಂತ ಕೇಳ್ತಾ ಇದ್ದೇನೆ. ಸೊ ಈ ಸನ್ನಿವೇಶ ಈಗ ಮೈತ್ರೇಯರು ಇದನ್ನು ವಿದುರರಿಗೆ ವಿವರಿಸಿದ್ದು. ಸೊ ವಿದುರರು ಕೇಳಿದ್ದಾರೆ ಇದರ ಬಗ್ಗೆ ವಿಷಯ. ಸೊ ಅವ್ರಿಗೆ ಇನ್ನ ಹೆಚ್ಚು ತಿಳಿಬೇಕು ಅಂತ ನೆಕ್ಸ್ಟ್ ಮುಂದೆ ಶ್ಲೋಕದಲ್ಲಿ ಹೇಳ್ತಾರೆ ಅವರು. ಸೊ ಈ ತರ ಆಯ್ತು, ಈ ತರ ಘಟನೆ ಆಯ್ತು, ಈ ತರ ಪ್ರಚೇತಸರ ಸಭೆಯಲ್ಲೂ ಕೂಡ ಭಕ್ತರ ಇದು ಅಂದ್ರೆ ಏನ್ ಹೇಳಿದ್ರು, ಕೀರ್ತಿ ಅದೇ ನಾವು ನೋಡ್ತಾ ಇದ್ದು. ಹೇಗೆ ಭಗವಂತನ ಕೀರ್ತಿ ಶಾಶ್ವತವಾಗಿದೆ, ಸೊ ಹಾಗೆ ಭಕ್ತರ ಕೀರ್ತಿ ಕೂಡ ಶಾಶ್ವತ. ಯಾರಾದರೂ ಕೀರ್ತಿಯನ್ನು ಪಡಿಬೇಕು ಅಂದ್ರೆ ಭಗವಂತನ ಭಕ್ತರಾಗಬೇಕು. ಸೊ ಅವರ ಕೀರ್ತಿ ಕೂಡ ಹಾಗೆ ಅದು ಇರುತ್ತೆ, ಭಗವಂತನ ಜೊತೆಗೆ ಇರೋದ್ರಿಂದ ಅದು ಕೂಡ ಇರುತ್ತೆ, ಭಗವಂತನ ಭಕ್ತರ ಕೀರ್ತಿ ಇರುತ್ತೆ. ಎನಿವೆ, ಕೀರ್ತಿ ಪಡೆಯೋದು ನಮ್ಮ ಉದ್ದೇಶ ಅಲ್ಲ, ಆದ್ರೆ ಹೇಳೋದು ಹಾಗೆ ನಿಜವಾದ ಕೀರ್ತಿ ಭಗವಂತನಿಗೆ ಸೇರುತ್ತೆ. ಹಾಗೆ ಅವನ ಸಂಪರ್ಕದಲ್ಲಿರುವ ಭಕ್ತರು ಕೂಡ, ಶುದ್ಧ ಭಕ್ತರು ಕೂಡ ಕೀರ್ತಿಯನ್ನು ಪಡಿತಾರೆ, ಸಹಜವಾಗಿ ಪಡಿತಾರೆ. ಹೇಗೆ ನೀವು ಏನೋ ಒಂದು ದೊಡ್ಡ ಯಾರೋ ಒಂದು ನಿಮಗೆ ಸಾಹುಕಾರ ಸ್ನೇಹಿತರಿದ್ದಾರೆ, ನೀವು ಕೂಡ ಅವರ ಒಂದು ಸಂಬಂಧದಿಂದ, ಅವರಿಂದ ಒಂದು ಸಹವಾಸದಿಂದ ನೀವು ಕೂಡ ಆಗ್ತೀರಾ, ಇಲ್ಲಾಂದ್ರೆ ಹಣ ನಿಮ್ಗೆ ಸಿಗ್ಬೋದು, ಏನೋ. ಸೊ ಭಗವಂತನು ಎಲ್ಲ ವೈಭವಗಳು, ಐಶ್ವರ್ಯಗಳು, ಸೊ ಹಾಗೆ ಅವನ ಸಂಬಂಧದಲ್ಲಿದ್ದಾಗ ಆಟೋಮ್ಯಾಟಿಕಲಿ ಹೇಳ್ತಾರೆ. ಹೇಗೆ ಒಬ್ಬ ವ್ಯಕ್ತಿ, ಒಬ್ಬ ದೊಡ್ಡ ಅದೇ ಉದಾಹರಣೆ ತಗೋಣ, ಶ್ರೀಮಂತನೋ ಇಲ್ಲಾಂದ್ರೆ ಒಬ್ಬ ದೊಡ್ಡ ರಾಜನೋ ಮಹಾರಾಜನೋ, ಸೊ ಅವರೊಟ್ಟಿಗೆ ಇರೋ ವ್ಯಕ್ತಿ ಕೂಡ ಅದೇ ರೀತಿಯಲ್ಲಿ ಅವರ ಚಟುವಟಿಕೆ ಕೂಡ. ಸೊ ಹೀಗೆ ಆ ರಾಜರು ಮಹಾರಾಜರು ಆ ರೀತಿಯ ಒಂದು ಅವರ ಬಟ್ಟೆ, ಅವರ ಊಟ ಇರುತ್ತೆ. ಅದೇ ರೀತಿಯಲ್ಲಿ ಅವರ ಸಂಗಡಿಗರು, ಅವರ ಸೇವಕರು ಕೂಡ ಅದೇ ರೀತಿಯಲ್ಲಿ ಇರ್ತಾರೆ. ಸೊ ಹೀಗೆ ನಾವು ತಿಳ್ಕೊಳ್ಬಹುದು. ಸೊ ಭಗವಂತನ ಭಕ್ತರು, ಅವ್ರಿಗೆ ವೈಯಕ್ತಿಕವಾಗಿ ಅವ್ರೇನು ಅಪೇಕ್ಷೆ ಇರ್ಲಿಲ್ಲ ಅಂದ್ರೂ ಕೂಡ, ಸೊ ಭಗವಂತನ ಸಂಬಂಧದಲ್ಲಿರೋದ್ರಿಂದ ಅವರು ಕೂಡ ಆ ರೀತಿಯ ವೈಭವದಲ್ಲೋ ಆ ರೀತಿಯ ಒಂದು ಆನಂದವನ್ನು ಅನುಭವಿಸ್ತಾರೆ, ಅವರು ಪಡಿತಾರೆ. ಈಗ ಭಗವಂತನಿಗೆ ನಾವು ನೈವೇದ್ಯ ಅರ್ಪಣೆ ಮಾಡ್ತೇವೆ. ಸೊ ಭಗವಂತನಿಗೆ ನೈವೇದ್ಯ ಅರ್ಪಣೆ ಮಾಡೋದು ಫಸ್ಟ್ ಕ್ಲಾಸ್, ಬಹಳ ಉತ್ತಮ ಮಟ್ಟದಲ್ಲಿ ಅದನ್ನ ತಯಾರಿ ಮಾಡಿ ಆ ರೀತಿಯ ಪದಾರ್ಥಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಸೊ ಭಗವಂತ ಸ್ವೀಕರಿಸ್ತಾನೆ, ಮತ್ತೆ ಆ ಭಕ್ತರಿಗೆ ಮತ್ತೆ ಭಗವಂತನ ಕೊಟ್ಬಿಡ್ತಾನೆ. ಸೊ ಭಕ್ತರು ಅದನ್ನ ಅವರು ಕೂಡ ಅದನ್ನ ಸೇವಿಸ್ತಾರೆ, ಅದನ್ನು ಕೂಡ ಅವರು ಕೂಡ ಪ್ರಸಾದ ಸ್ವೀಕರಿಸ್ತಾರೆ. ಸೊ ಅದೇ ಉತ್ಕೃಷ್ಟ ಮಟ್ಟದ ಇದನ್ನು ಭಕ್ತರು ತಗೊಂತಾರೆ. ಸೊ ಹೀಗೆ ಉದಾಹರಣೆ ಕೊಟ್ಟದಷ್ಟೇ. ಹೀಗೆ ಭಗವಂತನ ಸಂಬಂಧದಲ್ಲಿರೋದ್ರಿಂದ ಭಕ್ತರು ಕೂಡ ಅವ್ರಿಗೆ ಪ್ರಾಪ್ತಿ ಆಗುತ್ತೆ. ಭಗವಂತನ ಇವಾಗಲೂ ಭಕ್ತರೊಟ್ಟಿಗೆ ಇದ್ದಾರೆ, ಭಗವಂತನ ಭಕ್ತರು ಜೊತೆಗೆ. ಸೊ ಹೀಗೆ ಇಲ್ಲಿ ಹೇಳ್ತಾ ಇರೋದಿಲ್ಲ, ಈ ಸಭೆಯಲ್ಲಿ ನಾರದ ಮುನಿಗಳು ಬಂದದ್ದು. ಪ್ರಚೇತಸರು ಅಂದ್ರೆ ಅವರು ರಾಜಕುಮಾರರು, ಮಹಾರಾಜರು ಅವರು. ಸೊ ಮುಂದೆ ಅವರ ಚರಿತ್ರೆ ಬರುತ್ತೆ. ಅವರು ಇದೇ ಧ್ರುವ ಮಹಾರಾಜರ ವಂಶದಲ್ಲೇ ಅವರು ಮುಂದೆ ಬರುತ್ತಾರೆ. ಸೊ ಅವರ ಸಭೆಯಲ್ಲಿ ಅವರು ಮಹಾರಾಜರಾದವರು ಹಿಂದೆ ಸಮಯದಲ್ಲಿ ಯಜ್ಞ ಕಾರ್ಯಗಳನ್ನ ಆಚರಿಸ್ತಾ ಇದ್ರು ಅವರು. ಸೊ ಕಲಿಯುಗದಲ್ಲಿ ಇರುತ್ತೆ ಯಜ್ಞಗಳು ಆಚರಣೆ, ಆ ರೀತಿಯ ಒಂದು ಅಗತ್ಯ ಇಲ್ಲ. ಇದ್ದರೂ ಕೂಡ ಅದನ್ನ ಮಾಡ್ಬೇಕಾದವರು ರಾಜರು ಮಹಾರಾಜರು ಅವರು ನಿರ್ವಹಿಸೋದು. ಯಾಕಂದ್ರೆ ಅದಕ್ಕೆ ಎಷ್ಟೋ ಖರ್ಚು, ಎಷ್ಟೋ ಅದಕ್ಕೆ ವ್ಯವಸ್ಥೆಗಳಾಗ್ಬೇಕು. ಅದಕ್ಕೆ ಸ್ಥಳ, ಮತ್ತೆ ಸಾಮಗ್ರಿಗಳು, ಮತ್ತೆ ಅಲ್ಲಿ ಬೇಕಿರೋ ಸಾಮಗ್ರಿಗಳ ತುಪ್ಪ, ಕಟ್ಟಿಗೆಗಳು, ಇದು ಮತ್ತೆ ಅದನ್ನ ಶೇಖರಿಸಿ ಮಾಡೋ ಒಂದು ಶಕ್ತಿ ಇವರಿಗೆ, ರಾಜರಿಗೆ ಅದರ ಒಂದು ಸಾಧ್ಯ ಆಗುತ್ತೆ. ಸಾಮಾನ್ಯ ವ್ಯಕ್ತಿಗೆಲ್ಲ ಸಾಧ್ಯ ಆಗುತ್ತೆ, ಹಾಗೆ ಸಾಧ್ಯ ಆಗೋದು.
ಸೊ ಎನಿವೆ, ಸೊ ಮಹಾರಾಜರು ಈ ರೀತಿ ಮಾಡ್ತಾ ಇದ್ರು. ಸೊ ಆ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ನಾರದರು ಕೂಡ ಆಹ್ವಾನಿತರಾಗಿದ್ದರು. ಸೊ ನಾರದರು ಅಲ್ಲಿ ಬಂದು ಅವರು ಅಲ್ಲಿ ಧ್ರುವ ಮಹಾರಾಜರ ಇದನ್ನು ಹೇಳಿದ್ರು ಅಂತ ಇಲ್ಲಿ ನಾವು ಇಲ್ಲಿ ಕೇಳ್ತಾ ಇರೋದು. ಇಲ್ಲಿ ಸನ್ನಿವೇಶ ವಿದುರರಿಂದ ಹೇಳ್ತಾ ಇರೋದು ಅವರು ಕೂಡ ಅವರು ಹೇಳಿದ್ರು, ಇಲ್ಲಿ ವಿವರಿಸಿದ್ರು ಅಂತ. ಸೊ ಇಲ್ಲಿ ಹೇಳ್ತಾ ಇರೋದು ನಾರದ ಮುನಿಗಳು ಅದೇ ಅವರ ಧ್ಯೇಯ ಏನು ಅಂದ್ರೆ ಎಲ್ಲಿ ಹೋದ್ರು ಯಾವಾಗ ಹೋದ್ರು ಅವರು ಭಗವಂತನನ್ನು ಗುಣಗಾನ ಮಾಡೋದು, ಭಗವಂತನ ಪ್ರತಿಯೊಬ್ಬರನ್ನು ಭಗವಂತನ ಭಕ್ತರಾಗಿ ಮಾಡೋದು. ಸೊ ಅವರ ಉದ್ದೇಶ ಆಗಿರುತ್ತೆ. ಸೊ ಅವ್ರು ಎಲ್ಲಿ ಹೋದ್ರು ಕೂಡ ಅವ್ರ ಚಟುವಟಿಕೆ ಒಂದೇ ಅವ್ರ ನಾರದ ಮುನಿಗಳು. ಸೊ ಹೀಗೆ ಇಲ್ಲಿ ಹೇಳ್ತಾ ಇರೋದವರು ಅವರು ಹಾಗೆ ಭಗವಂತನನ್ನು ಕೂಡ ಗುಣಗಾನ ಮಾಡ್ತಾರೆ, ಭಗವಂತನ ಭಕ್ತರನ್ನು ಕೂಡ ಗುಣಗಾನ ಮಾಡ್ತಾರೆ. ಮತ್ತೆ ಅವರು ತಯಾರಿಸಿರುವ ಗ್ರಂಥ ನಾರದ ಪಂಚರಾತ್ರ ಅಂತ ಇಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಭುಪಾದರು ಹೇಳ್ತಾ ಇರೋದು ಅದು ನಾರದ ಪಂಚರಾತ್ರ ಅನ್ನೋದು ಅವರು ಪ್ರತಿಯೊಬ್ಬರು ಭಕ್ತರಾಗ್ಬಹುದು, ಹೇಗಾಗ್ಬೋದು, ಪ್ರತಿಯೊಬ್ಬರು ಆಗ್ಬೇಕು ಅನ್ನೋದಕ್ಕೆ ನಮಗೆ ಸೂತ್ರಗಳಾಗಿ ಕೊಟ್ಟಿದ್ದಾರೆ. ಅದು ಡೈರೆಕ್ಟರಿ ಅಂತ ಪ್ರಭುಪಾದರು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರೆ. ಡೈರೆಕ್ಟರಿ ಆಫ್ ಡಿವೋಷನಲ್ ಸರ್ವಿಸ್ ಏನದು, ಪ್ರಭುವಿನ ಭಕ್ತಿಯುತ ಸೇವೆಯನ್ನು ಪ್ರಸಾರ ಮಾಡುವುದೇ ನಾರದ ಮಹರ್ಷಿಗಳ ಜೀವಿತ ಧ್ಯೇಯ. ಈ ಉದ್ದೇಶದಿಂದಲೇ ಅವರು ನಾರದ ಪಂಚರಾತ್ರವನ್ನು ರಚಿಸಿದ್ದಾರೆ. ಅದು ಭಕ್ತಿ ಸೇವಾ ವಿಧಾನದ ಕೋಶವಾಗಿದೆ. ಕೋಶ, ನಿಘಂಟು, ಶಬ್ದಕೋಶ, ಈ ತರ ಎಲ್ಲ ಡೈರೆಕ್ಟರಿ ಎಲ್ಲ ಅದರಲ್ಲೆಲ್ಲ ಮಾಹಿತಿ ಇದೆ ಹೇಗೆ ಅಂತ. ಸೊ ನಾರದ ಪಂಚರಾತ್ರ ಅಂದ್ರೆ ಹೇಳ್ತಾರೆ, ನಾನು ಕೇಳಿದ್ದು ಪಂಚರಾತ್ರ ಅನ್ನೋದು ಮೂಲತಃ ಭಗವಂತನೇ ನಾರಾಯಣ ವಿಷ್ಣುನೇ ಅದನ್ನ ಹೇಳಿದ್ದು, 5 ರಾತ್ರಿಗಳಲ್ಲಿ ಹೇಳಿದ್ದು ಏನು ಅಂತ ಹೇಳ್ತಾರೆ. ಅದಕ್ಕೆ ಪಂಚರಾತ್ರ ಅಂತ ಬರುತ್ತೆ. ಒಂದು ಕಡೆ ಕೇಳಿದ್ದು, ಚೆಕ್ ಮಾಡ್ಕೊಳ್ಳಿ, ಒಂದು ಕಡೆ ಕೇಳಿದ್ದು ಇವರು ಮಧುಕೈತವ ಇವರೇನೋ ಅಸುರರು ಆ ವೇದಗಳನ್ನ ಅವ್ರು ಅಪಹರಿಸಿರ್ತಾರೆ. ಸೊ ಹಾಗೆ ನಂತರ ಭಗವಂತನು ಮತ್ತೆ ಅದನ್ನ ಹೇಳೋದು 5 ರಾತ್ರಿಗಳು ಹೇಳಿದ್ದು, ಆ ರೀತಿಯಲ್ಲಿ ಅದು ಪಂಚರಾತ್ರ ಅಂತ. ಪಂಚರಾತ್ರ, ಸೊ ಅದರಲ್ಲಿ 108 ಪಂಚರಾತ್ರದಲ್ಲಿ ಒಂದು ಪಂಚರಾತ್ರ ನಾರದ ಪಂಚರಾತ್ರ ಅಂತ ಹೇಳ್ತಾರೆ. ಸೊ ಎನಿವೆ, ಇದು ಒಂದು ಕಡೆ ಕೇಳಿದ್ ನಾನು, ಸೊ ನೋಡೋಣ. ಸೊ ಪಂಚರಾತ್ರ, ನಾರದ ಪಂಚರಾತ್ರ, ವಿಶೇಷವಾಗಿ ನಾರದ ಪಂಚರಾತ್ರ ಅಂದ್ರೆ ಹೇಳಿದ್ದು ಪೂಜಾ ವಿಧಿ. ಸೊ ಹೇಗೆ ನಾವು ಭಗವಂತನನ್ನ ಪೂಜಿಸಬಹುದು, ಹೇಗೆ ಅರ್ಚನಾ ವಿಧಿ, ಅರ್ಚನೆ ಆ ವಿಧಿಯಿಂದ ಇದು ಈ ಶ್ಲೋಕದಲ್ಲಿ ಕೂಡ, ಈ ಭಾವಾರ್ಥದಲ್ಲೂ ಕೂಡ ಶಿಲ ಪ್ರಭುಪಾದ ಹೇಳ್ತಾ ಇರೋದು, ಇದರಲ್ಲಿ ಪ್ರತಿಯೊಬ್ಬರು ಕೂಡ ಹೇಗೆ ಪರಿಪೂರ್ಣತೆ ಪಡೆಯಬಹುದು. ಪ್ರತಿಯೊಬ್ಬರು ಅಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾಗೆ 4 ವಿಭಾಗಗಳಿವೆ. ಸೊ ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಸೊ ಇದು ನಾವು ಗುರುತಿಸದೇ ಇರ್ಬೋದು, ಆದರೆ ಈ ಸಹಜವಾಗಿ ಈ ಒಂದು ವಿಭಾಗ ಇದೆ. ಎಲ್ಲರೂ ಜನರು ಒಂದೇ ರೀತಿಯಲ್ಲಿ ಇಲ್ಲ, ಒಂದೇ ರೀತಿಯಲ್ಲಿ ಇಲ್ಲ, ಎಲ್ಲರೂ ಬೇರೆ ಬೇರೆ ಪ್ರಕೃತಿಯ ಪ್ರಭಾವದ ಮೇಲಿದ್ದಾರೆ. ಹಾಗೆ ಸಾತ್ವಿಕ ಗುಣದಲ್ಲಿ ಇರುವ ವ್ಯಕ್ತಿಗಳು ಬ್ರಾಹ್ಮಣರು, ಜನ್ಮದಿಂದ ಅಲ್ಲ, ಅದು ವಿಭಾಗ ಇರೋದು ಅವರ ಗುಣದಿಂದ, ಅವರ ಚಟುವಟಿಕೆಯಿಂದ. ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಸೊ ಹಾಗೆ ಬ್ರಾಹ್ಮಣ ಅಂತ ವ್ಯಕ್ತಿ, ಅವರಿಗೆ ಒಂದು ರೀತಿಯ ಒಂದು ಮನಸ್ಥಿತಿ, ಅವರಿಗೆ ಒಂದು ರೀತಿಯ ಒಂದು ಶಕ್ತಿ, ಅವರ ರೀತಿಯ ಒಂದು ಕರ್ತವ್ಯಗಳು, ಒಂದು ಗುಣಗಳು ಇರ್ತವೆ. ಸೊ ಅದೇ ರೀತಿಯಲ್ಲಿ ಕ್ಷತ್ರಿಯ ಸ್ವಭಾವ ಅಂದ್ರೆ ಅದು ಇನ್ನೊಂದು ರೀತಿಯಾದ, ಮತ್ತೆ ವೈಶ್ಯ ಸ್ವಭಾವ, ಮತ್ತೆ ಸೊ ಈ 4 ಸ್ವಭಾವಗಳು ಇದೆ ನೇಚರ್ ಎಲ್ಲ ಸ್ವಭಾವನು ಒಂದೇ ರೀತಿ, ಒಂದೇ ರೀತಿಯಲ್ಲಿ ಎಲ್ಲರೂ ಇಲ್ಲ, ಎಲ್ಲ ಕೈಗಳು ಒಂದೇ ರೀತಿಯಲ್ಲಿ ಇಲ್ಲ. ಒಂದು ಕೈ ದೊಡ್ಡದಿರುತ್ತೆ, ಒಂದು ಕೈ ಚಿಕ್ಕದಿರುತ್ತೆ. ಅಲ್ಲಿ ಒಂದೊಂದು ಕೈಗೂ ಬೆಲೆ ಕೆಲಸ ಇದೆ. ಹೆಬ್ಬೆರಳಲ್ಲಿ ಮಾಡೋ ಕೆಲಸ ನಾನು ಚಿಕ್ಕ ಬೆರಳಲ್ಲಿ ಮಾಡೋಕ್ಕಾಗಲ್ಲ, ಅದು ಬೇರೆ ಒಂದು ನಿರ್ದಿಷ್ಟವಾದ ಇದೆ. ಸೊ ಎಮರ್ಜೆನ್ಸಿ ಇರ್ಬೋದು, ಒಂದು ಬೇರೆ ಕರಳು ಇನ್ನೊಂದು ಮಾಡ್ಬೋದು, ಆದ್ರೆ ಒಂದೊಂದಕ್ಕೂ ಸೂಕ್ತವಾಗಿ ಆ ಬೆರಳು ಅದಕ್ಕೆ ಬೆಸ್ಟ್ ಆ ಕೆಲಸ ಮಾಡೋಕ್ಕೆ ಅದು ಉಪಯೋಗ ಆಗಲಿ, ಸರಿಯಾದ. ಸೊ ಹಾಗೆ ಭಗವಂತನು ಮಾಡಿರೋದು ಭೌತಿಕ ಜಗತ್ತಿನಲ್ಲಿ, ಪರ್ಟಿಕ್ಯುಲರ್ಲಿ ಭೌತಿಕ ಜಗತ್ತಿನಲ್ಲಿ ನಾವು ಹೇಳ್ಬೇಕಂದ್ರೆ ಅದು ತುಂಬಾ ಈ ರೀತಿ ಗುಣದ ಪ್ರಭಾವಗಳಿದೆ ನಮಗೆ, ಆ ರೀತಿಯ ಒಂದು ನಮ್ಮ ಒಂದು ಸ್ವಭಾವ ಇದೆ. ಹಾಗೆ ನಮಗೆ ಸೂಕ್ತವಾಗಿ ಹೇಗೆ ನಾವು ಮಾಡೋದು, ಅದರ ಮೂಲಕ ನಾವು ಭಗವಂತನನ್ನು ತೃಪ್ತಿಪಡಿಸುವುದು, ಅದು ಮುಖ್ಯ. ಸೊ ಈ ವಿಭಾಗ ಏನಿದೆ, ಇದು ಕೇವಲ ಇದು ವಿಭಾಗ ಒಂದು ರೀತಿಯ ಚಟುವಟಿಕೆಗಳು ಅಂತಲ್ಲ, ಈ ಚಟುವಟಿಕೆಯ ಉದ್ದೇಶ ಏನು. ಸೊ ಅದಕ್ಕೆ ಪ್ರಭುಪಾದರು ಹೇಳ್ತಾ ಇರೋದು, ಇಲ್ಲಿ ಭಾವಾರ್ಥ ತೋರಿಸ್ತಾ ಇರೋದು, ಭಾಗವತದಲ್ಲಿ ಹೇಳ್ತಾರೆ, ಅತಾ ಪುಂಬಿರ್ ದ್ವಿಜ ಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ ಸ್ವನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ ಹರಿತೋಷಣಂ. ಸೊ ಈ ವಿಭಾಗಗಳೇನಿದೆ, ಇದಿರೋದು ಒಂದು ಉದ್ದೇಶ ಒಂದೇ, ಇದನ್ನು ಹೇಗೆ
ಹರಿತೋಷಣಂ, ಕೃಷ್ಣನನ್ನು ಹೇಗೆ ತೃಪ್ತಿಪಡಿಸೋದು. ಸೊ ಪ್ರತಿಯೊಬ್ಬರು ಅವರಿರೋ ಸ್ಥಾನದಲ್ಲೇ, ಅವರಿರೋ ಒಂದು ಅವರ ಒಂದು ಸೀಮಿತ ಚಟುವಟಿಕೆಗಳು, ಅವರ ಶಕ್ತಿಗಳಲ್ಲೇ ಅವ್ರು ಹೇಗೆ ಕೃಷ್ಣನನ್ನು ತೃಪ್ತಿಪಡಿಸಬಹುದು. ಹೇಗೆ ಹೇಗೆ ಈ ದೇಹದಲ್ಲಿ ನಮಗೆ ಬೇರೆ ಬೇರೆ ಭಾಗಗಳಿದೆ. ಒಂದು ನಮಗೆ ಕಣ್ಣುಗಳಿದೆ, ಒಂದು ಕೈಗಳಿದೆ, ತಲೆ ಇದೆ. ಸೊ ಬೇರೆ ಬೇರೆ ಭಾಗಗಳು ನನ್ನ ದೇಹದ. ಆದ್ರೆ ಎಲ್ಲವೂ ಇರೋದು ನನಗೆ, ನನ್ನ ಒಂದು ಇದಕ್ಕೆ ನನ್ನನ್ನು ನನಗೆ ಸಹಾಯ ಮಾಡಿ ನನ್ನ ಚಟುವಟಿಕೆಗಳು ಮಾಡಲಿಕ್ಕೆ ಈ ದೇಹದ ಭಾಗಗಳಿದೆ. ಆ ರೀತಿಯಲ್ಲಿ ಕೂಡ ಹೇಳೋದು ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂದ್ರೆ ಇದು ಭಗವಂತನ ಇದು ಬೇರೆ ಬೇರೆ ಭಾಗಗಳು, ವಿಶ್ವರೂಪದ ಭಾಗಗಳು ಅಂತ ಕೂಡ ಹೇಳೋದು. ತಲೆ ಅಂದ್ರೆ ಬ್ರಾಹ್ಮಣ, ಕೈಗಳು ಅಂದ್ರೆ ಕ್ಷತ್ರಿಯ, ಹೊಟ್ಟೆ ಅಂದ್ರೆ ವೈಶ್ಯ, ಕಾಲ್ಗಳು ಅಂದ್ರೆ ಶೂದ್ರ. ಸೊ ಎಲ್ಲವೂ ಬೇಕು ನಮಗೆ. ಏನು ಬೇಡ, ನಮ್ ಕಾಲ್ ಬೇಡ, ನನಗೆ ಕೈಗಳು ಇದು ಸಾಕು ಅಂತ ಹೇಳ ಇಲ್ಲ, ಎಲ್ಲವೂ ಬೇಕು. ತಲೆನೂ ಬೇಕು, ಕೈಗಳು ಬೇಕು, ಹೊಟ್ಟೆನೂ ಬೇಕು, ಕಾಲ್ಗಳು ಬೇಕು. ಹಾಗೆ ಇದು ಸಮಾಜದ ವಿಭಾಗ ಇದೇನಿದೆ, ಇದು ಎಲ್ಲವೂ ಬೇಕು, ಎಲ್ಲ ಭಾಗಗಳು ಬೇಕು, ಎಲ್ಲದಕ್ಕೂ ಒಂದೊಂದು ನಿರ್ದಿಷ್ಟ ಕರ್ತವ್ಯಗಳಿವೆ. ಸೊ ಹೀಗೆ ನಾರದ ಮುನಿಗಳು ನಾರದ ಪಂಚರಾತ್ರದಲ್ಲಿ ಪರ್ಟಿಕ್ಯುಲರ್ಲಿ ಭಕ್ತಿಗೆ ಒಂದು ಡೆಫಿನೇಷನ್ ಇದೆ. ಭಕ್ತಿ ಅಂದ್ರೆ ಏನು ಅಂತ ಬಹಳ ಚೆನ್ನಾಗಿ ಅವರು ವಿವರಿಸೋದು, ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ಋಷಿಕೇನ ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ ಅಂತ ಹೇಳ್ತಾರೆ. ಸೊ ಭಕ್ತಿ ಅಂದ್ರೆ ನಾವು ಅನ್ಕೊಳ್ಳೋದು ಏನೋ ಒಂದು ರೀತಿಯ ಒಂದು ಭಾವನೆ, ಇದು ಓಕೆ, ಒಂದು ಭಾವನೆ ಒಂದು ರೀತಿ. ಆದ್ರೆ ನಿಜವಾದ ಭಕ್ತಿ ಅಂದ್ರೆ ಅವರು ಇಲ್ಲಿ ಹೇಳ್ತಾರೆ, ನಿಜವಾದ ಭಕ್ತಿ ಅಂದ್ರೆ ಅರ್ಥದ ತಿಳಿಸ್ತಾರೆ. ಸೊ ಈ ಭಕ್ತಿ ಒಂದು ಅರ್ಥ ನೋಡಿದ್ರೆ ನಾವು ಭಕ್ತಿಯಲ್ಲಿಲ್ಲ ನಾವು. ಯಾಕಂದ್ರೆ ಅವ್ರು ಹೇಳೋದು ಭಕ್ತಿ ಅಂದ್ರೆ ಏನು, ಸರ್ವೋಪಾಧಿ ವಿನಿರ್ಮುಕ್ತಂ. ಸರ್ವೋಪಾಧಿ ವಿನಿರ್ಮುಕ್ತಂ ಅಂದ್ರೆ ಎಲ್ಲ ಉಪಾಧಿ ಅಂದ್ರೆ ಯಾವುದು ನಿಜವಾದದ್ದಲ್ಲ, ಅದು ಒಂದು ಮುಚ್ಚಿದೆ ಅಷ್ಟೇ, ಆ ರೀತಿಯ ಒಂದು ಇದು ಡೆಸಿಗ್ನೇಷನ್. ಉಪಾಧಿ ಹೇಗೆ ಇವಾಗ ಒಂದು ಏನೋ ಒಂದು ಒಳಗೆ ಏನೋ ಇರ್ಬೋದು, ಏನೋ ಒಂದು ವಸ್ತು, ಅದಕ್ಕೆ ಹೊರಗೆ ಒಂದು ಪ್ಯಾಕೇಜಿಂಗ್ ಮಾಡ್ತೀವಿ ನಾವು. ಪ್ಯಾಕೇಜಿಂಗ್ ಮಾಡುವಾಗ ಏನನ್ಸುತ್ತೆ, ಆ ವಸ್ತು ಹೊರಗೆ ಏನೋ ಒಂದು ಕಾಣಿಸುತ್ತೆ, ಅದು ಬೇರೆ, ಇದು ಕೆಂಪು ಬಣ್ಣದ್ದು, ಇದು ಬಿಳಿ ಬಣ್ಣದ್ದು, ಇದು ಕಪ್ಪು ಬಣ್ಣದ್ದು ಅಂತ ಕಾಣುತ್ತೆ. ಅದರೊಳಗೆ ಪ್ಯಾಕೇಜ್ ಗೊತ್ತಿಲ್ಲ, ಏನಿದೆ ಅಂತ ಗೊತ್ತಿಲ್ಲ ನಮಗೆ, ಹೊರಗೆ ಪ್ಯಾಕೆಟ್ ಮಾತ್ರ ಕಾಣ್ತಾ ಇದೆ. ಸೊ ಹಾಗೆ ಆಕ್ಚುಲಿ ಈಗ ಭೌತಿಕವಾಗಿ ನಮಗೆ ಕಾಣೋದೆಲ್ಲ ಕೂಡ ಜಡ ವಸ್ತು ಅಷ್ಟೇ. ಕಾಣೋದು ನಮ್ಮ ದೇಹ ಕಾಣುತ್ತೆ ನಮಗೆ, ಆದ್ರೆ ನಾವು ದೇಹ ಅಲ್ಲ, ದೇಹದಲ್ಲಿರೋ ನಾವು ಆತ್ಮ. ಸೊ ಇದು ನಮಗೆ ಕಾಣ್ತಾ ಇಲ್ಲ. ಸೊ ನಮ್ಮ ಗುರುತು ಈಗ ಆತ್ಮದ ಗುರುತು ಅಲ್ಲಿಲ್ಲ, ನಮ್ಮ ಗುರುತು ಇರೋದು ಈ ದೇಹದ ಗುರುತು ಅಲ್ಲಿದೆ. ಸೊ ಇದನ್ನ ಉಪಾಧಿ ಅಂತ ಹೇಳ್ತಾರೆ. ಉಪಾಧಿ ಅಂತ ಹೇಳೋದ್ರಿಂದ ಇವಾಗ ಒಂದು ಕೆಂಪು ಯಾವುದೋ ಒಂದು ಬಂತು, ಪಾರ್ಸೆಲ್ ಬಂತು ನಮಗೆ, ಅಮೆಝಾನ್ ಇಂದ ಬಂದು ಕಳ್ಸಿದ್ರೆ ಯಾರು, ಒಂದೇನು ಕಾಣುತ್ತೆ, ಏನೋ ಬಂತು, ಏನ್ ಬಂತು, ಕೆಂಪು ಪ್ಯಾಕೆಟ್ ಬಂತು, ಇಲ್ಲ ಕಪ್ಪು ಪ್ಯಾಕೆಟ್ ಬಂತು, ಇಲ್ಲ ಬಿಳಿ ಪ್ಯಾಕೆಟ್ ಬಂತು. ಸೊ ಆ ರೀತಿ ನಾವು ಕೂಡ ನಮ್ಮದು ಈಗ ಉಪಾಧಿ ಅಂದ್ರೆ ನಮ್ಮ ದೇಹದ ಭಾವನೆ, ನಾವು ನೋಡ್ತಾ ಇರೋದು ನಮ್ಮ ಪ್ಯಾಕೆಟ್, ನಮ್ಮ ಹೊರಗಿನ ದೇಹ ಅಷ್ಟೇ. ಆದರೆ ಇದು ನಾವಲ್ಲ. ಯಾಕಂದ್ರೆ ನಾವು ಚೇತನಾತ್ಮ, ನಾವು ಇದರ ನಿವಾಸ ಮಾಡಿರುವ ಜೀವಿಗಳು. ಈ ದೇಹಕ್ಕೆ, ಈ ಪ್ಯಾಕೆಟ್ಗೆ ಆಕ್ಚುಲಿ ಜೀವ ಇಲ್ಲ. ಇದಕ್ಕೆ ಏನು ಕೂಡ ಇದಕ್ಕೆ ಜೀವನದ ಒಂದು ಲಕ್ಷಣಗಳಿಲ್ಲ. ಜೀವನದ ಲಕ್ಷಣ ಇರೋದು ನಾನು ಆತ್ಮ ಈ ದೇಹದಲ್ಲಿದ್ದೇನೆ. ಸೊ ಅದಕ್ಕೆ ಇಲ್ಲಿ ನಾರದ ಮುನಿಗಳು ಹೇಳೋದೇನಂದ್ರೆ ಸರ್ವೋಪಾಧಿ ವಿನಿರ್ಮುಕ್ತಂ. ಈ ಉಪಾಧಿ, ಈ ನಾವು ದೇಹದ ಉಪಾಧಿಯಲ್ಲಿ ಏನಿದ್ದೇವೆ, ನಾವು ಈ ದೇಹಕ್ಕೆ ಗುರುತಿಸ್ಕೊಂಡು ನಾನು ಇದು, ನಾನು ಅದು ಅಂತ ಹೇಳ್ತೇವೆ. ಈ ಉಪಾಧಿಯಿಂದ ವಿನಿರ್ಮುಕ್ತಂ ಅಂದ್ರೆ ಇದರಿಂದ ಮುಕ್ತರಾದ ಮೇಲೆ ಸರ್ವೋಪಾಧಿ ವಿನಿರ್ಮುಕ್ತಂ ತತ್ ಪರತ್ವೇನ ನಿರ್ಮಲ ಮತ್ತೆ ನಿರ್ಮಲವಾಗಿ ನಮ್ಮ ನಿಜವಾದ ಸ್ಥಿತಿಯಲ್ಲಿ ನಾನು ಚೇತನಾತ್ಮ, ನಾನು ಕೃಷ್ಣ ಗೀತೆಯಲ್ಲಿ ಏನ್ ಹೇಳ್ತಾರೆ, ಮಮೈವ ಅಂಶ ಜೀವಲೋಕೆ ಜೀವಭೂತ ಸನಾತನ. ಸೊ ಎಲ್ಲ ಜೀವಿಗಳು ನನ್ನ ಅಂಶ. ಸೊ ನಾನು ಅದನ್ನ ಅರ್ಥ ಮಾಡ್ಕೊಂಡು ನಾನು ಕೃಷ್ಣನ ನಿತ್ಯ ಅಂಶ, ಕೃಷ್ಣ ನಿತ್ಯ ಸೇವಕ ಅಂತ ಆ ಪ್ರಜ್ಞೆಯಲ್ಲಿ ನಾನು ಬಂದಾಗ ಅದು ನನ್ನ ತತ್ಪರತ್ವೇನ ನಿರ್ಮಲ, ಅದು ನನ್ನ ಎಲ್ಲ ಮಲಗಳಿಂದ ನಾನು ದೂರವಾಗಿ ನನ್ನ ಸಹಜ ಸ್ಥಿತಿ. ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಸೊ ಆ ಸ್ಥಿತಿಯಲ್ಲಿ ಆಕ್ಚುಲಿ ಹೇಳ್ತಾರೆ ನಾವು ಋಷಿಕೇಶ ಅಂದ್ರೆ ಋಷಿಕ ಅಂದ್ರೆ ಏನು ಋಷಿಕ ಅಂದ್ರೆ ಅರ್ಥ ಸಂಸ್ಕೃತದಲ್ಲಿ ಯಾರಾದ್ರೂ ಹೇಳಿ? ಇಂದ್ರಿಯಗಳನ್ನು ಬಲ್ಲಂತಹವನು. ಋಷಿಕ ಅಂದ್ರೆ ಇಂದ್ರಿಯ. ಋಷಿಕ ಅರ್ಥ ಅಂದ್ರೆ ಇಂದ್ರಿಯಗಳು. ಸೊ ನಮ್ಮ ಇಂದ್ರಿಯಗಳಿದೆ, ಪಂಚ ಜ್ಞಾನೇಂದ್ರಿಯಗಳಿದೆ, ಪಂಚ ಕರ್ಮೇಂದ್ರಿಯಗಳಿದೆ ನಮಗೆ. ಕಣ್ಣು, ಮೂಗು, ಕಿವಿ, ಇದೆಲ್ಲ ಇಂದ್ರಿಯಗಳಿದೆ ನಮಗೆ. ಇದು ಜ್ಞಾನೇಂದ್ರಿಯ, ಜ್ಞಾನವನ್ನು ಪಡೆಯುವ ಇಂದ್ರಿಯಗಳು. ಅದೇ ರೀತಿಯಲ್ಲಿ ನಮ್ಮ ಕರ್ಮೇಂದ್ರಿಯಗಳು, ಕೈಗಳು, ಕಾಲ್ಗಳು, ಬಾಯಿ, ಇದೆಲ್ಲ ಸೊ ಇಂದ್ರಿಯಗಳು. ಸೊ ಇದನ್ನ ಸಂಸ್ಕೃತದಲ್ಲಿ ಋಷಿಕ ಅಂತ ಹೇಳಿ, ಋಷಿಕ. ಸೊ ಈ ಋಷಿಕೇಶ
ಇದರ ಒಡೆಯ. ಈಗ ನಾವ್ ಅನ್ಕೊಂಡಿರೋದು ಈ ಇದೇ ಸ್ಥಿತಿಯಲ್ಲಿ ನಾನು ಒಡೆಯ, ಈಗ ಈ ಕೈಗಳು ನನಗೆ ಸೇರಿದು, ಈ ಬಲ ನನಗೆ, ನೋಡಿ ನಾನು ಇಷ್ಟು ತೂಕನ ತೆಗಿಬಹುದು, ನಾನು ಒಲಿಂಪಿಕ್ಸ್ ಅಲ್ಲಿ ನಾನು ಚಾಂಪಿಯನ್ ಆಗ್ಬಹುದು, ನಾನು ಇಲ್ಲ ಇಷ್ಟು ವೇಗವಾಗಿ ನಾನು ಓಡ್ಬೋದು, ಇಲ್ಲ ಅಂದ್ರೆ ನಾನು ಈ ಒಂದು ಇದು ಕ್ರೀಡಾಟದಲ್ಲಿ ನಾನು ಪಟುವಾಗಿ ಅದನ್ನು ಉಪಯೋಗಿಸ್ಬೋದು ನನ್ನ ಕೈಗಳನ್ನ. ಸೊ ಹೀಗೆ ನಾವು ಅನ್ಕೊಳ್ತೇವೆ ಈ ದೇಹ, ಈ ಭಾಗಗಳು ನನಗೆ ಸೇರಿದೆ, ಈ ದೇಹ ಇಲ್ಲ, ಇದು ನನಗೆ ಸೇರಿದ್ದಲ್ಲ, ಇದು ಸೇರಿದ್ದು, ಇದು ಎಲ್ಲವೂ ಕೂಡ ಈಗ ಪ್ರಕೃತಿಯಿಂದ ಬಂದಿದೆ. ಇದು ನಮ್ಮ ತಾಯಿ ನನಗೆ ಜನ್ಮ ಕೊಟ್ಟರು, ಸೊ ಆಗ್ಲಿಂದ ನನಗೆ ಈ ರೀತಿಯ ಒಂದು ಕೈಗಳು ಕಾಲುಗಳು ಎಲ್ಲ ಸಿಕ್ತು ನನಗೆ. ಸೊ ಎಲ್ಲಿಂದ ಬಂತು ಅವರಿಗೆ? ಸೊ ಅವರು ಒಂದು ಆಹಾರ ಪದಾರ್ಥದಿಂದ, ಮತ್ತೆ ಅವರು ಎಲ್ಲೋ ಆಹಾರ ಪದಾರ್ಥ, ಮತ್ತೆ ಇಲ್ಲ ಅವ್ರ ನಮ್ಮ ತಂದೆಯ ಒಂದು ವೀರ್ಯದಿಂದ, ಸೊ ಇದೆಲ್ಲ ಈ ಸಂಯೋಜನೆಯಿಂದ ಆಯ್ತು. ಸೊ ಪ್ರಕೃತಿಯಿಂದ ಬರ್ತಾ ಇದೆ. ಪ್ರಕೃತಿ ಯಾರದು? ಕೃಷ್ಣ ಹೇಳೋದು ನಂದು ಪ್ರಕೃತಿ. ಭೂಮಿ ರಾಪೋ ಅನ್ನಲೋ ವಾಯು ಕಮ್ಮನೋ ಬುದ್ಧಿ ರೇವಚ. ಎಲ್ಲ ಈ ಜಡಶಕ್ತಿ ಏನಿದೆ ಪಂಚಭೂತಗಳು, ಇದು ಕೃಷ್ಣನ ಶಕ್ತಿ, ನಮ್ಮ ಶಕ್ತಿ ಅಲ್ಲ. ಸೊ ಹಾಗೆ ಈ ಋಷಿಕ ಇಂದ್ರಿಯಗಳು ನಾವು ಯಾವ ರೀತಿಯಲ್ಲಿ ನೀವು ಸ್ಟೆಪ್ ವೈಸ್ ಹೋದ್ರು ಅರ್ಥ ಮಾಡ್ಕೊಂಡ್ರು, ಈ ಋಷಿಕ ಇಂದ್ರಿಯಗಳು ಇದು ನನ್ನದಲ್ಲ, ಇದು ಋಷಿಕ, ಇದು ಕೃಷ್ಣನದು. ಅದಕ್ಕೆ ಕೃಷ್ಣನ ಹೆಸರು ಋಷಿಕೇಶ. ಋಷಿಕ ಈಶ, ಋಷಿಕ ಮತ್ತೆ ಈಶ ಅದನ್ನ ಸೇರಿಸಿದ್ರೆ ಋಷಿಕೇಶ. ಸೊ ಅವ್ರು ಹೇಳೋದು ನಾರದ ಮುನಿಗಳು ಋಷಿಕೇಶ ಸೇವನಂ. ಸೊ ಈ ಋಷಿಗಳಿದೆ, ಈ ಇಂದ್ರಿಯಗಳಿದೆ, ಇದೆಲ್ಲ ನಮ್ಮ ಕಣ್ಣುಗಳು, ಕಿವಿಗಳು, ಮೂಗಳು. ಸೊ ಇವಾಗ ನಾವು ಇದನ್ನ ಉಪಯೋಗಿಸ್ತಾ ಇದ್ದೇವೆ. ಇದನ್ನ ನಾನೇನು ಉಪಯೋಗಿಸ್ತಾ ಇದ್ದೇನೆ ಅಂದ್ರೆ, ನಾನು ನನ್ನ ಇಂದ್ರಿಯ ಸುಖಕ್ಕೆ ಉಪಯೋಗಿಸ್ತಾ ಇದ್ದೇನೆ. ಸೊ ಹೇಗೆ ನಾನು ಈ ಕಣ್ಣುಗಳಿಂದ ಇದು ಇಂದ್ರಿಯ ಸುಖವನ್ನು ಆನಂದಿಸಬಹುದು. ಸೊ ಇಲ್ಲಿ ತರದ ರೂಪಗಳು, ತರದ ಇದು ಇಂದ್ರಿಯ ವಸ್ತುಗಳನ್ನು ನಾನು ಆಕರ್ಷಿಸೋದನ್ನ ನನ್ನ ಸುಖಕ್ಕೆ ನಾನು ಉಪಯೋಗಿಸ್ತಾ ಇದ್ದೇನೆ. ಆದರೆ ಅವ್ರು ಹೇಳ್ತಾರೆ ಇದಲ್ಲ, ಇದನ್ನು ನಾನು ಋಷಿಕೇಶನಿಗೆ ಉಪಯೋಗಿಸ್ಬೇಕು. ಋಷಿಕೇಶ ಅಂದ್ರೆ ಕೃಷ್ಣ, ಕೃಷ್ಣ ಹೆಸರು ಇದು. ಋಷಿಕ ಈಶ, ಎಲ್ಲ ಇಂದ್ರಿಯಗಳ ಒಡೆಯ. ಸೊ ಋಷಿಕೇಶ ಸೇವನ. ಸೊ ಅವಾಗ ಸೇವೆ ಮಾಡಿದ್ರೆ ಅವ್ರು ಹೇಳ್ತಾರೆ ಭಕ್ತಿ ರುಚ್ಯತೆ, ಅದು ಭಕ್ತಿ. ಸೊ ಆಕ್ಚುಲಿ ನಾವು ಹಂತದಲ್ಲಿ ಬರ್ಬೇಕು. ನಾವು ಈಗ ಹಂತದಲ್ಲಿ ಇಲ್ಲ, ನಾವು ನಾರದ ಮುನಿಗಳಿದ್ದಾರೆ, ಹಂತದಲ್ಲಿದ್ದಾರೆ ಅವರು ಆ ಹಂತದಲ್ಲಿದ್ದಾರೆ. ಹಾಗೆ ಅವರು ಉದಾಹರಣೆ ಕೊಟ್ಟಿದ್ದಾರೆ, ಅವರು ಅದರ ಅರ್ಥ ಕೊಟ್ಟಿದ್ದಾರೆ. ಭಕ್ತಿ ಏನು ಅಂತ ಹೇಳಿದ್ರೆ ಸರ್ವೋಪಾಧಿ ವಿನಿರ್ಮುಕ್ತ ತತ್ಪರತ್ವೇನ ನಿರ್ಮಲಂ ಋಷಿಕೇಶ ಸೇವನ. ಸೊ ಋಷಿಕೇಶ ಸೇವನ. ಸೊ ನಾವು ಕೇಳೋದು ಈ ಋಷಿಕೆಗಳು ಇದರ ರೀತಿ ಅವ್ರ ಇವ್ರ ಬಗ್ಗೆ ಕೇಳ್ತಾರೆ. ಯಾರು? ಮಹಾರಾಜರಿಗೆ ಎಲ್ಲ ಇಂದ್ರಿಯಗಳನ್ನು ಅವ್ರ ಭಗವಂತನ ಸೇವೆಯಲ್ಲಿ ಉಪಯೋಗಿಸಿದ್ರು ಅಂತ. ಯಾರು ಅವರು ಮಹಾರಾಜರು ಉದಾಹರಣೆ ಕೊಡ್ತಾರೆ? ಅಂಬರೀಷ್ ಮಹಾರಾಜ್. ಎಸ್, ಯಾರಿಗಾದ್ರೂ ಅದು ಗೊತ್ತಾ? ಅದು ಅವ್ರದ್ದು ಒಂದು ಇದೆ ಅಲ್ಲ, ಪದ್ಯ ಇದೆ ಅಲ್ಲ, ಅವ್ರು ಹೇಗೆ ಅವರೆಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿದ್ರು ಅಂತ. ಯಾರಿಗಾದ್ರೂ ಗೊತ್ತಿದ್ರೆ ಅದು ಹೇಳ್ಬೋದು. ಅದು ಸವೈ ಮನ ಕೃಷ್ಣ ಪದಾರವಿಂದಯೋ ವಾಚಾಂಸಿ ವೈಕುಂಠ ಗುಣಾನುವರ್ಣನೆ. ಯಾರು ಗೊತ್ತಾ? ಇಲ್ಲ ನಾನು ಶೇರ್ ಮಾಡ್ತೇನೆ, ಯಾರಿಗೂ ನೆನಪಿದ್ರೆ ಹೇಳಿ. ಭಗವದ್ಗೀತೆ 2ನೇ ಅಧ್ಯಾಯದ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ ಆ ಶ್ಲೋಕಗಳು. ಓದಿ ಹೇಳಿ ಮತ್ತೆ. ನನಗೆ ಬಾಯ್ ಬರಲ್ಲ. ಸಾರಿ ಸವೈ ಮನಃ ಕೃಷ್ಣ ಪದಾರವಿಂದಯೋರ್. ಸವೈ ಮನಃ ಕೃಷ್ಣ ಪದಾರವಿಂದ. ಸೊ ಅವ್ರು ಹೇಳ್ತಾರೆ, ಅವ್ರ ಮೊದಲಿಗೆ ಅವ್ರೇನ್ ಮಾಡಿದ್ರು, ಅವರ ಮನಸ್ಸನ್ನು ಭಗವಂತನ ಮೇಲೆ ಇಟ್ಟಂತೆ. ಸೊ ಮನಸ್ಸು ನಿಲ್ತ್ರೆ ಆಮೇಲೆ ಎಲ್ಲ ಇಂದ್ರಿಯಗಳು ಕೂಡ, ಮನಸ್ಸು ಇಂದ್ರಿಯಗಳ ರಾಜ, ಇಂದ್ರಿಯಗಳನ್ನ ನಿಯಂತ್ರಿಸುವ ಇದು ಸಾಧನ. ಸೊ ಮನಸ್ಸನ್ನು ಮೊದಲು ಕೃಷ್ಣನ ಪಾದಗಳಲ್ಲಿ ಅವರು ನೆಲೆಸಿದ್ರು, ಅವರು ಸ್ಥಿತವಾಗಿ ಮಾಡ್ತಾರೆ. ಸೊ ಇದು 9ನೇ ಸ್ಕಂದ, ಇದೇ ಭಾಗವತದಲ್ಲಿ 4ನೇ ಅಧ್ಯಾಯ 18-20 ಶ್ಲೋಕ. ಸೊ ಸವೈ ಮನಃ ಕೃಷ್ಣ ಪದಾರವಿಂದಯೋ. ಅವ್ರ ಮನಸ್ಸನ್ನು ಕೃಷ್ಣನ ಪಾದಗಳ ಮೇಲೆ ನಿಲ್ಸುತ್ತೆ. ಸೊ ನಿಲ್ಸೋದು ಹೇಗೆ? ಇಂದ್ರಿಯಗಳನ್ನು ಭಗವಂತನಲ್ಲಿ ತೊಡಗಿಸಿದಾಗ ಒಂದೊಂದು ಕೂಡ ಅವಾಗ ನಿಲ್ಲುತ್ತದೆ. ಸೊ ಮನಸ್ಸನ್ನು ನಿಲ್ಸಿದ್ರು, ಹಾಗೆ ಅವರು ನಿಲ್ಲಿಸಿದ ಅವರು ಇಂದ್ರಿಯಗಳನ್ನ ಹೇಗೆ ಉಪಯೋಗಿಸಿದ್ರು? ವಚಾಂಸಿ ವೈಕುಂಠ ಗುಣಾನುವರ್ಣನೆ. ವಚ ಅಂದ್ರೆ ನಮ್ದು ಬಾಯಿ. ಸೊ ಬಾಯಿಯಿಂದ ನಾವು ಮಾತಾಡ್ತೇವೆ, ಹೇಳ್ತೇವೆ, ಏನಾದ್ರು ಒಂದು ಗುಣ ಏನಾದ್ರು ಹೇಳ್ತಾ ಇರ್ಬೇಕು ನಾವು. ಬಾಯಿ ಸುಮ್ಮನೆ ಇರೋದಿಲ್ಲ, ಬಾಯಿ. ವಚಾಂಸಿ ವೈಕುಂಠ ಗುಣಾನುವರ್ಣನೆ. ಆದ್ರೆ ಅವ್ರೇನ್ ಮಾಡಿದ್ರು,
ಮಹಾರಾಜ ಅಂಬರೀಷರು ವೈಕುಂಠ ಗುಣಾನುವರ್ಣನೆ, ವೈಕುಂಠ ಕೃಷ್ಣನ ಹೆಸರು ವೈಕುಂಠ. ಸೊ ಅವನ ಗುಣಗಾನವನ್ನು ಮಾಡ್ತಾ ಇದ್ರು, ಸದಾ ಗುಣಗಾನ ಮಾಡ್ತಾ ಇದ್ರು. ಸೊ ನಾವು ಏನ್ ಮಾಡ್ಬೇಕು, ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಸೊ ನಾವು ನಿರಂತರವಾಗಿ ಜಪಿಸಬೇಕು ಅಂತ ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ ನಮ್ಗೆ, ಕೀರ್ತನೀಯ ಸದಾ ಹರಿ. ಸೊ ಇಲ್ಲ ಅಂದ್ರೆ ಏನಾದ್ರೂ ಕೃಷ್ಣನ ವಿಷಯದಲ್ಲಿ ನಾವು ಮಾತಾಡ್ಬೇಕಷ್ಟೇ. ಸೊ ಬೇರೆದೇನು ನಾವು ಮಾತಾಡಬಾರ್ದು. ಎರಡೂ ವಿಷಯಗಳಿದೆ, ಕೃಷ್ಣ ಬಗ್ಗೆ ಮಾತಾಡ್ಬೋದು, ಇಲ್ಲ ಅಂದ್ರೆ ಬೇರೆ ವಿಷಯಗಳಿದೆ. ಬೇರೆ ವಿಷಯಗಳಂದ್ರೆ ಸಾವಿರಾರು ಇದೆ. ಶ್ರೋತವ್ಯಾದಿನಿ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶ ಆಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹ ಮೇದಿನ. ಋಷಿಕಮುನಿಗಳು ಹೇಳ್ತಾರೆ, ಕೃಷ್ಣನ ಬಿಟ್ರೆ ವಿಷಯಗಳು ಅದು ಇದೆ ಸಾವಿರಾರು ಇರೋದು ಇತಿಹಾಸಕ್ಕೆ, ಅದಕ್ಕೆ ಲೆಕ್ಕವೇ ಇಲ್ಲ. ಇವಾಗ ನಾವ್ ಯಾವ್ದಾದ್ರು ಕೇಳ್ಬೇಕು ವಿಷಯ ಅಂದ್ರೆ ನೋಡಿ, ನಮ್ಮ ಮೊಬೈಲ್ ಇಟ್ಕೊಳ್ಬೋದು ಅಂದ್ರೆ ಸರ್ಚ್ ಮಾಡ್ಬೇಕು, ನೋಡ್ಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ ಇಟ್ಕೊಂಡ್ರೆ ನೂರಾರು ಸಾವಿರಾರು ಲಕ್ಷಾಂತರ ಇದೆ. ಅದಕ್ಕೆ ಮಿತಿಯೇ ಇಲ್ಲ. ಅದು ಸಮಯ ಹೇಗೆ ಹೋಗುತ್ತೇನೋ ಗೊತ್ತಾಗೋದು. ಹೇಳೋದು ಹಾಗೆ, ಶ್ರೋತವ್ಯಾದಿನಿ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶ. ಅದರಿಂದ ಏನು ಲಾಭ ಇದೆಯಾ ಆದ್ರೆ ಇಲ್ಲ. ನೃಣಾಂ ಸಂತಿ ಸಹಸ್ರ ಆಪಶ್ಯತಾಂ ಆತ್ಮತತ್ವಂ. ಸೊ ನಾವು ಕೃಷ್ಣ ತತ್ವ, ನಮ್ಮ ಸ್ಥಿತಿಯನ್ನು, ನಮ್ಮ ಸ್ಥಾನವನ್ನು ಅರ್ಥ ಮಾಡ್ಕೊಂಡಿರುವಾಗ ಇದೆಲ್ಲವೂ ಕೂಡ ನಮಗೆ ಆಕರ್ಷಿತವಾಗಿ ಕಾಣುತ್ತೆ. ಈ ಬಾಹ್ಯ ಇಂದ್ರಿಯಗಳ ಚಟುವಟಿಕೆಗಳು, ಇಂದ್ರಿಯ ಪ್ರಪಂಚ, ಇದು ಅದರ ವಿಷಯಗಳು ಬಹಳ ಇದಾಗಿ ಕಾಣ್ತದೆ. ಇಲ್ಲ, ಅದು ಬೇಡ ನಮಗೆ ಕೃಷ್ಣನ ಸಂಬಂಧದಲ್ಲಿ ವಿಷಯ ಬೇಕಷ್ಟೇ ನಮಗೆ. ಸೊ ನಮ್ಮ ಮಾತು ಕೂಡ ಕೃಷ್ಣ ಸಂಬಂಧದಲ್ಲಿ ನಾವು ಹೇಳ್ಬೇಕು. ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೋ ಹರೇರ್ ಮಂಜಿರ ಮಾರ್ಜನಾದೀಶ್. ಸೊ ಮತ್ತೆ ಏನ್ ಮಾಡಿದ್ರು ಅವರು, ಕೈಗಳನ್ನು ಅವ್ರು ಏನ್ ಮಾಡಿದ್ರು ಅಂದ್ರೆ ಮಂದಿರ ಮಾರ್ಜನಾದೀಶ್, ಭಗವಂತನ ಮಂದಿರವನ್ನು ಸ್ವಚ್ಛ ಮಾಡೋದಕ್ಕೆ ಉಪಯೋಗಿಸಿದ್ರು. ಸೊ ನಮಗೆ ಕೈಗಳಿದೆ, ಕೈಗಳ ಶಕ್ತಿ ಇದೆ. ಆ ಶಕ್ತಿಯನ್ನು, ಆ ಬಲವನ್ನು ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಬೋದು. ನಾವು ಕೃಷ್ಣನಿಗೆ ರುಚಿಯಾದ ಆಹಾರವನ್ನು ತಯಾರು ಮಾಡ್ಬೋದು. ಕೃಷ್ಣ ಇದ್ರ ಪಂಚರಾತ್ರ ವಿಧಿಯಲ್ಲಿ ದೇವಾಲಯದಲ್ಲಿ ಭಗವಂತನ ಮೂರ್ತಿಯನ್ನು ನಾವು ಅಲಂಕರಿಸ್ಬೋದು, ಭಗವಂತನಿಗೆ ಆರತಿ ಮಾಡ್ಬೋದು. ಸೊ ಎಲ್ಲವೂ ನಮಗೆ ಕೈಗಳಲ್ಲಿ ಏನ್ ಮಾಡಕ್ಕಾಗುತ್ತೆ. ಸೊ ಇಲ್ಲಿ ಹೇಳ್ತಾರೆ, ಆ ರೀತಿ ಹೇಗೋ ನಾವು ಕೈಗಳನ್ನ ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಬೋದು. ಇವರು ಅಂಬರೀಷ್ ಮಹಾರಾಜರು ಏನ್ ಮಾಡ್ತಾ ಇದ್ರು, ಮಂದಿರ ಮಾರ್ಜನ ಆದೀಶ್ ಅಂತ ದೊಡ್ಡ ರಾಜರು, ಅವರು ಮಹಾರಾಜರು, ಆದ್ರೆ ಅವರು ಕೂಡ ಅವರು ಭಗವಂತನ ಮಂದಿರವನ್ನು ಸ್ವಚ್ಛ ಮಾಡಕ್ ಉಪಯೋಗಿಸ್ತಾರೆ. ಸೊ ನಾವು ಕೇಳ್ತೀವಲ್ಲ, ನಾವು ಈಗಲೂ ಕೂಡ ಪದ್ಧತಿ ಇದೆ, ಜಗನ್ನಾಥಪುರಿಯಲ್ಲಿ ರಥಯಾತ್ರೆ ನಡೆಯುವಾಗ ಯಾರಲ್ಲಿ ರಾಜರು ಅಂತ ಬಂದಿದ್ದಾರೆ ಇದರಲ್ಲಿ, ಅವರು ಬಂದು ಅವರು ಭಗವಂತನ ಇದರ ಮುಂದೆ ಇದು ಸ್ವಚ್ಛ ಮಾಡ್ತಾರೆ, ಅವ್ರು ಗುಡಿಸ್ತಾರೆ, ಚಿನ್ನದ ಒಂದು ಇದಿಟ್ಕೊಂಡು ಗುಡಿಸ್ತಾರೆ. ಸೊ ಆಕ್ಚುಲಿ ಇದು ಪದ್ಧತಿ, ಇದು ಹಿಂದೆಯಿಂದ ಬಂದಿದೆ. ಇದು ಪರ್ಟಿಕ್ಯುಲರ್ಲಿ ನಾವು ಕೇಳೋದು ಶ್ರೀ ಚೈತನ್ಯ ಮಹಾಪ್ರಭು ಸಮಯದಲ್ಲಿ ಮಹಾರಾಜ್ ಪ್ರತಾಪರುದ್ರ ತುಂಬಾ ಪರಾಕ್ರಮಿಯಾದ ರಾಜ. ಸೊ ಆ ರಾಜ ಮಹಾರಾಜ್ ಪ್ರತಾಪರುದ್ರ ಹೇಳ್ತಾರೆ, ಎಷ್ಟು ಶಕ್ತಿಶಾಲಿ ಮತ್ತೆ ಎಷ್ಟು ಇದು ಅಂದ್ರೆ, ಅವ್ರ ಸಮಯದಲ್ಲಿ ತುಂಬಾ ಶಕ್ತಿಶಾಲಿಯಾದ ಇವರೆಲ್ಲ ಇದ್ರು, ಬೇರೆ ಬೇರೆ ರಾಜರಿದ್ರು. ಬಂಗಾಲ್ ಅಂತೂ ಪರ್ಟಿಕ್ಯುಲರ್ಲಿ ಬಂಗಾಲೆಲ್ಲ ಆಗ್ಲೇ ಅದು ಆಕ್ರಮಣ ಆಗ್ಬಿಟ್ಟಿತ್ತು. ಅದು ಪಾಶ್ಚಾತ್ಯ ಇದರಿಂದ ಬಂದು ಇದು ಮಹಮ್ಮದಿಯರೆಲ್ಲ ಇದು ಮಾಡ್ಬಿಟ್ಟಿದ್ರು. ಆದ್ರೆ ಹೇಳ್ತಾರೆ, ಅವರು ಪ್ರವೇಶಗೊಳ್ಳಕ್ಕಾಗ್ಲಿಲ್ಲ ಇಲ್ಲಿಗೆ, ಒರಿಸ್ಸಾ ರಾಜ್ಯಕ್ಕೆ. ಯಾಕಂದ್ರೆ ಮಹಾರಾಜ್ ಪ್ರತಾಪರುದ್ರರು ಭಗವಂತನ ಶುದ್ಧ ಭಕ್ತರು, ಅವ್ರು ಭಗವಂತನ ಭಕ್ತಿ ಮಾಡ್ತಾ ಇದ್ರು, ಅದೇ ರೀತಿಯಲ್ಲಿ ಅಷ್ಟೇ ಶಕ್ತಿವಂತರು ಅವರು. ಸೊ ಅವ್ರಿರೋ ಸಮಯವರೆಗೂ ಯಾರು ಹೊರಗೆ ಇವರು ಅವರ ಇದನ್ನ ಕಾಂಕರ್ ಮಾಡಕ್ ಆಗ್ಲಿಲ್ಲ, ಅವ್ರು ಆಕ್ರಮಿಸ್ಲಿಕ್ಕೆ ಆಗ್ಲಿಲ್ಲ. ಸ್ವತಃ ಭಗವಂತನೇ ಶ್ರೀ ಚೈತನ್ಯ ಮಹಾಪ್ರಭು ನಿಲ್ಲಿಸಿದ್ರು ಅಲ್ಲಿ. ಸೊ ಅವ್ರ ಬಗ್ಗೆ ಹೇಳ್ತಾರೆ, ಅವ್ರು ಯಾರಪ್ಪ ಮಹಾರಾಜ್ ಪ್ರತಾಪರುದ್ರರು ಚೈತನ್ಯ ಮಹಾಪ್ರಭು ಭೇಟಿ ಮಾಡ್ಬೇಕು ಅಂತ. ಆದ್ರೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನನಗೆ ಏನು ಕೆಲಸ, ಇವರು ಒಬ್ಬ ಮಹಾರಾಜ, ರಾಜ ಅಂದ್ರೆ ಎಲ್ಲ ಇಂದ್ರಿಯ ಸುಖಗಳ ಮಧ್ಯೆ ಇರುವುದು, ಎಷ್ಟೋ ರಾಣಿಯರು, ಎಷ್ಟೋ ಸಂಪತ್ತು, ಸೊ ನಾನು ಭೇಟಿ ಮಾಡೋದಿಲ್ಲ. ಸೊ ಹೇಳ್ತಾರೆ, ಹಾಗೆ ರಾಜನಿಗೆ ಚೈತನ್ಯ ಮಹಾಪ್ರಭು ದರ್ಶನ ಸಿಗ್ಲಿಲ್ಲ ಎಷ್ಟೋ ಸಮಯ. ಆದ್ರೆ ಕೊನೆಗೆ ಒಂದು ದಿವಸ ಈ ರಥಯಾತ್ರೆ ಸಮಯದಲ್ಲಿ ಚೈತನ್ಯ ಮಹಾಪ್ರಭು ನೋಡ್ತಾರೆ, ಈ ಮಹಾರಾಜ ಎಲ್ಲ ಎಷ್ಟೋ ಸಂಪತ್ತು, ಎಷ್ಟೋ ರಾಣಿಯರಿದ್ದಾರೆ, ಎಷ್ಟೋ ಈಗಿರೋ ಇಂದ್ರಿಯ ಸುಖಕ್ಕೆ ಅನುಭವಿಸುವ ಸ್ಥಾನದಲ್ಲಿ, ಸ್ಥಿತಿಯಲ್ಲಿದ್ದಾನೆ ಆ ವ್ಯಕ್ತಿ. ಆದ್ರೆ ಅಷ್ಟು ನಮ್ರವಾಗಿ ಭಗವಂತನ ಜಗನ್ನಾಥನ ಸೇವೆಯಲ್ಲಿ ತೊಡಗಿದ್ದಾನೆ. ಜಗನ್ನಾಥ ರಥ ಹೊರಗೆ ಬರಬೇಕು, ಆದ್ರೆ ಅಲ್ಲಿ ಅವರು ಮುಂದೆ ನಿಂತು ಅವರು ಪೊರ್ಕೆಯಲ್ಲಿ ಗುಡಿಸ್ತಾ ಇದ್ದಾರೆ. ಸೊ ಹೇಳ್ತಾರೆ, ಹೀಗೆ ಚೈತನ್ಯ ಮಹಾಪ್ರಭು ಆಗ ಅವ್ರ ಕರುಣೆಯನ್ನು ತೋರಿಸ್ಲಿಕ್ಕೆ ಆಗ ಮುಂದೆ ಬರ್ತಾರೆ. ಮತ್ತೆ ಸನ್ನಿವೇಶಗಳಾಗುತ್ತೆ, ಹೇಗೆ ಅವ್ರಿಗೆ ಚೈತನ್ಯ ಮಹಾಪ್ರಭುವಿನ ಇದು ದರ್ಶನ ಸಿಗುತ್ತೆ, ಅವ್ರ ಭಕ್ತರು ಆಯೋಜಿಸ್ತಾರೆ. ಎನಿವೆ ಏನಂದ್ರೆ, ಹೀಗೆ ಭಗವಂತನ ಸೇವೆಯಲ್ಲಿ ತೊಡಗಬೇಕು. ನಮಗಿರೋ ಇಂದ್ರಿಯಗಳು,
ಕರೌ ಹರೇರ್ ಮಂದಿರ ಮಾರ್ಜನಾದಿಶು ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯ. ಶ್ರುತಿಂ ನಾವು ಕೇಳ್ಬೇಕಾದದ್ದು ಏನ್ ಕೇಳ್ಬೇಕು? ಅಚ್ಯುತ ಸತ್ಕಥೋದಯ. ಸೊ ಯಾರು ಮಹಾರಾಜ ಅಂಬರೀಷರು, ಅವ್ರು ಸದಾ ಅವರು ಕೃಷ್ಣ ಕಥೆಯನ್ನು ಕೇಳ್ತಾರೆ ಸದಾ. ಅವ್ರು ಬೇರೆ ಗ್ರಾಮ್ಯ ಕಥೆ ಬೇಡ, ಗ್ರಾಮ್ಯ ಕಥೆ ನಾ ಕಹಿಬೆ, ಗ್ರಾಮ್ಯ ಕಥೆ ನಾ ಶುನಿಬೆ. ಸೊ ಚೈತನ್ಯ ಮಹಾಪ್ರಭು ನಮ್ಗೆ ಹೇಳಿರೋದು, ಆಜ್ಞೆ ಕೊಟ್ಟಿರೋದು, ಅದನ್ನ ಹೇಳ್ಬೇಡಿ, ಅದನ್ನ ಕೇಳ್ಬೇಡಿ. ಅದೇನಾಗುತ್ತೆ, ನಾವು ಏನ್ ಕೇಳ್ತೀವೋ ಅದು ಹೊರಗೆ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಕಿವಿಯಲ್ಲಿ ಏನ್ ಕೇಳ್ತೀವೋ ನಾವು ಮತ್ತೆ ಅದೇ ಹೊರಗೆ ಬಂದ್ಬಿಡುತ್ತೆ. ಸೊ ಅದಕ್ಕೆ ಟಿವಿ ಇದೆ, ಇನ್ನೊಂದಿದೆ, ಇವಾಗೆಲ್ಲ ಇದೆ, ನಮ್ಗೆ ಮೊಬೈಲ್ಗಳಿದೆ. ಸೊ ಏನ್ ನಾವು ಕೇಳ್ತಾ ಇರ್ತೀವಿ ಇದರಲ್ಲಿ, ಸೊ ಅದೇ ನಮ್ಮಿಂದ ಹೊರಗೆ ಬರುತ್ತೆ. ಸೊ ಅಷ್ಟೇ, ಒಳಗೆ ಬರೋದು ಹೊರಗೆ ಬರ್ಬೇಕು. ಅದಕ್ಕೆ ನಾವು ಕೇಳ್ಬೇಕಾದದ್ದು ಕೃಷ್ಣ ಕಥೆಯನ್ನೇ ಕೇಳ್ಬೇಕು. ಶ್ರುತಿಂ ಚಕಾರ ಅಚ್ಯುತ ಸತ್ಕಥೋದಯೇ ಮುಕುಂದ ಲಿಂಗಾಲಯ ದರ್ಶನೇ ದೃಶೌ. ಸೊ ಮತ್ತೆ ಹೇಳ್ತಾರೆ ಅವರು ಕಣ್ಣುಗಳನ್ನ ಏನಕ್ಕೆ ಉಪಯೋಗಿಸ್ತಾ ಇದ್ದಾರೆ? ಭಗವಂತನ ದಿವ್ಯ ರೂಪವನ್ನು ನೋಡಕ್ಕೆ ಉಪಯೋಗಿಸ್ತಾರೆ. ಸೊ ಶ್ರೀಲ ಪ್ರಭುಪಾದರು, ಆಚಾರ್ಯರು, ಹಾಗೆ ನಮ್ಮ ಇದರಲ್ಲೂ ಕೂಡ ಎಲ್ಲ ಶಿಷ್ಯರಿಗೆ ಸಂಸ್ಥಾಪಕ ಆಚಾರ್ಯರು, ನಮ್ಮ ಅವ್ರ ಗುರು ಪರಂಪರೆಯಲ್ಲಿ ಅವರ ಎಲ್ಲ ನಿರ್ದೇಶನ ಧರ್ಮ ದೇವಸ್ಥಾನದಲ್ಲಿ ಆ ರೀತಿ ಭಗವಂತನ ಅಲಂಕಾರ ಆಗ್ಬೇಕು. ಸೊ ನಮಗೆ ಆಕರ್ಷಿಸ್ಬೇಕಾದ ಆ ರೀತಿ ಪ್ರತಿಯೊಬ್ಬರು ಯಾರು ಬಂದ್ರು ಕೂಡ ಆಕರ್ಷಣೆ ಆಗುತ್ತೆ. ಯಾಕಂದ್ರೆ ಭಗವಂತನು ಸರ್ವ ಆಕರ್ಷಕ. ಸೊ ಅವನು ಅರ್ಚಾವತಾರವಾಗಿ ಅವನು ಬಂದಿದ್ದಾನೆ, ಅವತರಿಸಿದ್ದಾನೆ. ಸೊ ಅದರಿಂದ ನಮ್ಗೆ ನಿಜವಾಗ್ಲೂ ನಮ್ಗೆ ಆ ಕಣ್ಣುಗಳಿಗೆ, ಆ ಇದಕ್ಕೆ, ಹೃದಯಕ್ಕೆ ಆ ತೃಪ್ತಿ ಸಿಗುತ್ತೆ. ಸೊ ಇದು ಮುಕುಂದ ಲಿಂಗಾಲಯ ದರ್ಶನೇ ದೃಶ್ಯ. ಸೊ ಹಾಗೆ ನಾವು ಭಗವಂತನ ಅಷ್ಟು ಅಲಂಕರಿಸಿ ಇದನ್ನು ಅದರಿಂದ ಕಣ್ಣನ್ನು ಉಪಯೋಗಿಸ್ಬೇಕು ನೋಡೋದಕ್ಕೆ, ಬೇರೆ ಇದನ್ನು ಕಣ್ಣನ್ನು ನಾವು ಉಪಯೋಗಿಸಬಾರ್ದು. ಮುಕುಂದ ಲಿಂಗಾಲಯ ದರ್ಶನೇ ದೃಶ್ಯ. ಭಗವಂತನ ದಿವ್ಯ ರೂಪಗಳು, ಮಂದಿರಗಳಲ್ಲಿ ಅವನ ಸುಂದರ ರೂಪಗಳು, ಅದನ್ನು ನೋಡೋದಕ್ಕೆ ಉಪಯೋಗಿಸ್ತಾರೆ. ಯಾರು? ಮಹಾರಾಜ ಅಂಬರೀಷರು. ಮುಕುಂದ ಲಿಂಗಾಲಯ ದರ್ಶನೇ ದೃಶ್ಯ ತದ್ ಭೃತ್ಯ ಗಾತ್ರ ಸ್ಪರ್ಶೆ ಅಂಗ ಸಂಗಮ. ಸೊ ಮತ್ತೆ ಅವರ ಇದು ಏನಿದ್ರು ಜೊತೆ ಒಬ್ಬರೇ ಏನ್ ಮಾಡಕ್ಕಾಗಲ್ಲ. ಏನ್ ಮಾಡೋದು, ನಾವು ಜೊತೆಗೆ ಮಾಡ್ಬೇಕು, ಸಂಘ. ಸೊ ಭಕ್ತರ ಸಂಘ. ಸೊ ಹಾಗೆ ಹೇಳ್ತಾರೆ, ತದ್ ಭೃತ್ಯ ಗಾತ್ರ ಸ್ಪರ್ಶೆ ಅಂಗ ಸಂಗಮ. ಸೊ ಅವರ ಇದು ಯಾರಾದ್ರು ಅಲಂಗಿಸೋದಂದ್ರು ಭಕ್ತರನ್ನ ಅಲಂಗಿಸ್ತಾ ಇದ್ದಾರೆ, ಆನಂದದಿಂದ ಅವರು ಅಲಂಗಿಸ್ತಾ ಇದ್ದಾರೆ. ತದ್ಭೃತ್ಯ ಗಾತ್ರ ಸ್ಪರ್ಶೆ ಅಂಗ ಸಂಗಮಂ ಗ್ರಾಣಂ ಚ ತತ್ಪಾದ ಸರೋಜ ಸೌರಭೆ. ಸೊ ಗ್ರಾಣಂ ಚ ತತ್ಪಾದ ಸರೋಜ ಸೌರಭೆ, ಅವರ ಮೂಗಿನ ಇದನ್ನು ಅವರು ವಾಸನೆ ತೋಳ್ತಾ ಇದ್ದು ಭಗವಂತನಿಗೆ ಅರ್ಪಣೆ ಮಾಡಿದ ಹೂಗಳು. ಗ್ರಾಣಂ ಚ ತತ್ಪಾದ ಸರೋಜ ಸೌರಭೆ ಶ್ರೀಮತ್ ತುಳಸಿಯ ರಸನಂ ತದರ್ಪಿತೆ. ಮತ್ತೆ ನಾಲ್ಗೆಯನ್ನು ಭಗವಂತನಿಗೆ ಅರ್ಪಿಸಿದ ತುಳಸಿ ದಳ, ತುಳಸಿ ಮಹಾರಾಣಿ. ಸೊ ಅವರ ಇದು ಇಲ್ಲಾಂದ್ರೆ ಪ್ರಸಾದ. ಸೊ ಅದರ ಸ್ವೀಕಾರ. ಶ್ರೀಮತ್ ತುಳಸಿ ರಸನಂ ತದರ್ಪಿತೆ ಪಾದೋ ಹರೇ ಕ್ಷೇತ್ರ ಪದಾನುಸರ್ಪಣೆ. ಪಾದಗಳು ಇವಾಗ ಎಲ್ಲಿ ನಮ್ಮ ಪಾದಗಳು ಅಷ್ಟು ಬಲ ಇಲ್ಲ ನಮಗೆ. ಇಂದ್ರೆ ಪಾದಗಳಲ್ಲಿ ಅವರು ತೀರ್ಥಯಾತ್ರೆಗೆ ಹೋಗ್ತಾ ಇದ್ರು ಎಷ್ಟೋ ತಿಂಗಳ ಕಾಲ. ಸೊ ಇವಾಗ ನಮ್ಗೆ ಯೋಚನೆ ಮಾಡಕ್ ಆಗಲ್ಲ, ಈಗಪ್ಪ ಎಷ್ಟು ದೂರ ನಡ್ಕೊಂಡು ಹೋಗೋದು ಆಗೋದಿಲ್ಲ. ನಮ್ಗೆ ಆ ಶಕ್ತಿ ಇಲ್ಲ, ನಮ್ಗೆ ದೇಹದ ಬಲ ಇಲ್ಲ. ಇಲ್ಲ ಅಂದ್ರೆ ಹಿಂದೆ ಕಾಲದಲ್ಲಿ ಚೈತನ್ಯ ಮಹಾಪ್ರಭು ಬಂದದ್ದು ದಕ್ಷಿಣ ಭಾರತಕ್ಕೆ. ಅವರೇನು ಫ್ಲೈಟ್ ಅಲ್ಲೋ ಇಲ್ಲಾಂದ್ರೆ ಏನೋ ಟ್ರೈನಲ್ಲೋ ಎಲ್ಲೋ ಬರಲಿಲ್ಲ. ಅವ್ರು ಖುದ್ದಾಗಿ ಸ್ವತಃ ಅವ್ರು ನಡ್ಕೊಂಡು, ಮಧ್ವಾಚಾರ್ಯರು, ಶಂಕರಾಚಾರ್ಯರು ಎಲ್ಲ ನಾವು ಕೇಳೋದು ಕೂಡ ಅವರೆಲ್ಲ ಸ್ವತಃ ನಡ್ಕೊಂಡು ಹೋದ್ರು ಪಾದಗಳನ್ನ. ಸೊ ಈ ರೀತಿ ರಾಮಾನುಜಾಚಾರ್ಯರ ಬಗ್ಗೆ ಹೇಳ್ತಾರೆ, ಅವ್ರ ಪಾದಗಳು ಅಂದ್ರೆ ಅವರು ತಿರುಪತಿ ಬೆಟ್ಟಕ್ಕೆ ಹೋದಾಗ ಅವರು ಈ ತಿರುಪತಿ ತಿರುಮಲ ಬೆಟ್ಟ ಇದು ಸಾಕ್ಷಾತ್ ಇದು ಅನಂತಶೇಷ. ಸೊ ಹೌದು, ಇದು ಅನಂತಶೇಷನ, ಇದು ತಿರುಮಲ ಇದು. ಸೊ ಹಾಗೆ ಅವರು ನಾನು ಹೇಗೆ ನನ್ನ ಕಾಲನ್ನು ಮೆಟ್ಟಬಹುದು ನಾನು. ಸೊ ಅವ್ರು ಏನ್ ಮಾಡಿದ್ರು, ಅವರು ಕಾಲನ್ನು ಕೂಡ ಮೆಟ್ಟಿಲ್ಲ ಅಂತ ಹೇಳ್ತಾರೆ. ಅವರು ನಮ್ಮ ಮಂಡಿಗಳೇನಿರುತ್ತೆ ಆ ಮಂಡಿಗಳನ್ನ ಇದ್ ಮಾಡ್ಕೊಂಡು ಮಂಡಿಗಳ ಮೇಲೆ ಅವರು ಆ ತಿರುಮಲ ಬೆಟ್ಟವನ್ನು ನನ್ನ ಪಾದಗಳ ಧೂಳು, ಪಾದ ಅಂದ್ರೆ ನಮ್ಮ ಕಾಲದ ದೇಹದ ಕೆಳಗಿನ ಭಾಗ ಒಂದು ರೀತಿಯಲ್ಲಿ. ಸೊ ಅದರ ಧೂಳು, ಅದರ ಇದು, ಅದು ನಾನು ಹೇಗೆ ಅನಂತಶೇಷ ಇವರಲ್ಲಿ ಭಗವಂತನ ಇದ್ರ ಮೇಲೆ ನಾನು ಹಾಕ್ಲಿಕ್ಕೆ ತುಳಿಲಿಕ್ಕೆ ಸಾಧ್ಯ ಆಯ್ತು. ಸೊ ಹಾಗೆ ಅಂತ ಅವರು ಇದ್ರ ಮಂಡಿಕಾಲಲ್ಲಿ ಅವ್ರು ಹೋಗಿದ್ದು. ಯಾರು ಪ್ರಭುಜಿ? ರಾಮಾನುಜಾಚಾರ್ಯರು. ಶ್ರೀ ರಾಮಾನುಜಾಚಾರ್ಯರು ನಾವು ತಿರುಮಲ ಬೆಟ್ಟಕ್ಕೆ ಹೋದ್ರೆ ನಾವು 5 ವೆಹಿಕಲ್ಸ್ ಇದೆ, ಗಾಡಿಗಳಿಗೆ ಹೋಗ್ಬಿಡ್ಬೋದು ನಾವು. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಹತ್ಕೊಂಡು ಹೋಗ್ಬೋದು. 2 ರೂಟ್ ಇದೆ, ಎಲ್ಲ 2 ಮುಂದೆದೋ ಹಿಂದೆದೋ. ಅದ್ರಲ್ಲಿ ನಾವು ಹತ್ತಿ ಹೋಗ್ಬೇಕು. ರಾಮಾನುಜಾಚಾರ್ಯ ಹೇಳ್ತಾರೆ ಹಾಗೆ ಹೋಗ್ಲಿಲ್ಲ ಅವರು ಮಂಡಿಗಳ ಇದರಲ್ಲಿ ಅದರಲ್ಲಿ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಕೂಡ ರಾಮ ಅನುಜ ಲಕ್ಷ್ಮಣ. ಸೊ ಹಾಗೆ ಅವರು ಹೋಗಿದ್ದು. ಸೊ ಹೀಗೆ ಹಿಂದೆ ನಡೀತಾ ಇತ್ತು ಇದು ಅದು ತೀರ್ಥಯಾತ್ರೆಗಳು. ಸೈನಿಕ ವಿಚವರ್ವೇ ನಾವು ಆಗಿಲ್ಲ ಅಂದ್ರೂ ಒಂದೊಂದ್ಸಲ ಹೋಗ್ಬೋದು, ಒಂದ್ಸಲ ಹೋಗಿ ಆ ಸ್ಥಳಗಳಲ್ಲಿ ಆ ಭಗವಂತನ
ದಿವ್ಯ ರೂಪಗಳ ದರ್ಶನ ಪಡೆದು ಅಲ್ಲಿ ಭಗವಂತನ ಶುದ್ಧ ಭಕ್ತರು, ಈ ರೀತಿ ಶುದ್ಧ ಭಕ್ತರು ಯಾರಿದ್ದರು, ದೊಡ್ಡ 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 ಭಕ್ತರು, ಅವರ ಚಟುವಟಿಕೆಗಳು ಅದನ್ನ ಸ್ಮರಣೆ ಮಾಡಬಹುದು. ಮತ್ತೆ ಅಲ್ಲೂ ಕೂಡ ಭಕ್ತರ ಸಂಘ, ಮುಖ್ಯವಾಗಿ ನಾವೆಲ್ಲೋದು ಕೂಡ ಭಕ್ತರ ಸಂಘ. ಸೊ ಆ ಭಕ್ತರ ಸಂಘದಲ್ಲಿ ನಾವು ಭಕ್ತಿ ಕಾರ್ಯಗಳು ಹೆಚ್ಚು ಮಾಡ್ಬೋದು. ಸೊ ಅಲ್ಲಿ ಹೋದಾಗ ಸಮಯ ಇರುತ್ತೆ, ಇನ್ನೊಂದಿರುತ್ತೆ. ಸ್ವಲ್ಪ ಜನ ಭಕ್ತರು ಹೇಳ್ತಾರೆ, ಈ ತರ ತೀರ್ಥಯಾತ್ರೆ ಹೋದವರು ತುಂಬಾ ಜಪ ಮಾಡ್ತಾರೆ, 64 ಮಾಲೆ ಮಾಡ್ತಾರೆ. ಸ್ವಲ್ಪ ಜನ ಹೋಗಿ ಅಷ್ಟೇ ಮೇಯ್ನ್ ಆಗಿ ಅಷ್ಟೇ ಮಾಡಿ ಬರ್ತಾರೆ. ಸ್ವಲ್ಪ ಭಕ್ತರು, ಎಷ್ಟೋ ಜನ ಭಕ್ತರೆಲ್ಲ ಜಾಸ್ತಿ ಹೋಗೋದಿಲ್ಲ, ಅಲ್ಲಿ ಇಲ್ಲಿ ತಿರುಗೋದು ನೋಡೋದು ಅದೆಲ್ಲ ಇಲ್ಲ. ಕೇವಲ ಅಲ್ಲಿ ಹೋಗಿದ್ದು ಅಲ್ಲಿ ಎಲ್ಲರೂ ಭಕ್ತರು ಸೇರಿ ಎಲ್ಲರೂ ಕೂಡ ಹೆಚ್ಚು ಜಪ ಮಾಡೋದು, ಇಲ್ಲ ಹೆಚ್ಚು ಭಗವಂತನ ಬಗ್ಗೆ ಶ್ರವಣ ಮಾಡೋದು. ಸೊ ಭಕ್ತಿ ಚಟುವಟಿಕೆಗಳು ಹೆಚ್ಚು ಮಾಡೋದು, ಅಷ್ಟೇ ಅಷ್ಟೇ ಮುಖ್ಯವಾಗಿ ಅದು ಮುಖ್ಯ. ಸೊ ಪಾದೋ ಹರೇ ಕ್ಷೇತ್ರ ಪದಾನುಸರ್ಪಣೆ. ಸೊ ಈ ರೀತಿ ಮಹಾರಾಜ ಅಂಬರೀಷರು ಅವರೆಲ್ಲ ಅಂಗಗಳು, ಅವರೆಲ್ಲ ದೇಹದ ಇಂದ್ರಿಯಗಳು ಅದನ್ನು ಉಪಯೋಗಿಸಿ ಶಿರೋ ಋಷಿಕೇಶ ಪದಾಭಿವಂದನೆ. ಶಿರ ತಲೆಯನ್ನು ಅವರು ಭಗವಂತನಿಗೆ ಪಾದಗಳಿಗೆ ನಮಸ್ಕರಿಸಲಿಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಸೊ ಭಾಗವತದಲ್ಲಿ ಇನ್ನೊಂದ್ ಕಡೆ ಹೇಳ್ತಾರಲ್ಲ, ಏನ್ ಹೇಳ್ತಾರೆ ಅಂದ್ರೆ, ಯಾರಾದ್ರೂ ರಾಜನಾಗಿದ್ರು ಕೂಡ ಅವನೇನಾದ್ರೂ ಭಗವಂತನಿಗೆ ಗೌರವಿಸ್ಲಿಲ್ಲ, ಅವನ ತಲೆಯನ್ನು ಭಗವಂತನ ವಂದನೆ ಮಾಡ್ಲಿಕ್ಕೆ ಉಪಯೋಗಿಸ್ಲಿಲ್ಲ ಅಂದ್ರೆ ಅವನ ತಲೆ ಮೇಲಿರುವ ಕಿರೀಟ ಅದು ಭಾರ ಅಷ್ಟೇ, ಅದು ಭಾರ ಪಟ್ಟ ಅಂತ ಬಹಳ ಚೆನ್ನಾಗಿದೆ ಅದು ಶುಕಮುನಿಗಳ ವಿವರಣೆ 2ನೇ ಸ್ಕಂದದಲ್ಲಿ. ಸೊ ಹೇಗೆ ಹೇಳ್ತಾರೆ ಅವರು, ಯಾರಾದ್ರೂ ನೀರಲ್ಲಿ ಮುಳುಗ್ತಾ ಇದ್ರೆ ತಲೆ ಮೇಲಿನ ಭಾರ ಇದ್ರೆ ಏನಾಗುತ್ತೆ, ಬೇಗ ಮುಳುಗ್ತಾ ಇದೀವಿ ಆಗ್ಲೇ ನಮ್ಗೆ ಕೈಗಳು ಕಾಲ್ಗಳು ಏನ್ ಮಾಡೋದು ಹೊಡೆದಾಡಿದ್ರು ಕೂಡ ಮೇಲೆ ಬರಕ್ ಆಗ್ತಾ ಇಲ್ಲ. ನೀರು ಅಷ್ಟು ಪ್ರವಾಹ ಇದೆ, ಅಷ್ಟು ಇದಿದೆ. ಒಂದ್ಸಲ ನೋಡ್ತೀವಲ್ಲ, ಒಂದ್ಸಲ ಹೇಗೆ ಹೇಳ್ತೇವೆ ನಾವು, ಈ ತರದ ಪ್ರವಾಹ ಆದಾಗೋ ಇಲ್ಲಾಂದ್ರೆ ಇನ್ನೊಂದಿದಾದಾಗ ಎಲ್ಲ ಮುಳುಗೋಗ್ಬಿಡ್ತಾರೆ. ಯಾರು ಕೂಡ ನಾನು ಒಲಿಂಪಿಕ್ ಚಾಂಪಿಯನ್, ಈ ಚಾಂಪಿಯನ್, ಆ ಚಾಂಪಿಯನ್, ದೊಡ್ಡ ದೊಡ್ಡ ಆನೆಗಳು ಹೇಳ್ತಾರೆ ಏನು ಮಾಡಕ್ಕಾಗಲ್ಲ, ಅದು ಕೂಡ ಕೊಚ್ಚಿ ಹೋಗ್ಬಿಡುತ್ತೆ. ಸೊ ಅದ್ರ ಮುಳುಗೋ ಇದರಲ್ಲಿ ಆ ತರ ಟೈಮಲ್ಲಿ ಯಾರಾದ್ರೂ ಭಾರ ಇಟ್ಕೊಂಡ್ರೆ ಏನಾಗುತ್ತೆ, ತಲೆ ಮೇಲೆ ಬೇಗ ಕೆಳಗೆ ಹೋಗ್ತಾರೆ. ಸೊ ಹಾಗೆ ಭೌತಿಕ ಜಗತ್ತು ಅಂದ್ರೆ ನಮಗೆ ಭಾರ ಇದೆ, ಆಗ್ಲೇ ತುಂಬಾ ಕೊಂಬುಗಳಿದೆ ನಮ್ಗೆ. ನಾನು ತುಂಬಾ ಉಪಾಧಿಗಳಿದೆ, ಸರ್ವ ಉಪಾಧಿಗಳು ನಮ್ಗೆ ತುಂಬಿ ನಮ್ಮ ಮೇಲೆ ನಮ್ಮ ಗರ್ವವನ್ನು, ಜನ್ಮ ಐಶ್ವರ್ಯ ಶ್ರುತಾಶ್ರೀ, ಇದೆಲ್ಲ ನಾನು ಈ ತರ ಜನ್ಮ, ಈ ತರ ಒಂದು ಮನೆತನ, ಈ ತರ ಒಂದು ಐಶ್ವರ್ಯ, ಈ ತರ ಒಂದು ನನ್ನ ಜ್ಞಾನ ವಿದ್ಯೆ, ಈ ತರ ಒಂದು ನಂದು ಸೌಂದರ್ಯ. ಸೊ ಈ ರೀತಿಯಲ್ಲಿ ನಾವು ತಪ್ಪು ಇದನ್ನು ಪಡ್ಕೊಂಡು, ಉಪಾಧಿಗಳನ್ನ ಪಡ್ಕೊಂಡು ನಮ್ಮ ತಲೆ ಮೇಲೆ ಭಾರವಾಗಿ ಇಟ್ಕೊಂಡಿದ್ದೇವೆ. ಸೊ ಹೇಳ್ತಾರೆ, ಅದು ಜಾಸ್ತಿ ಇದ್ದಷ್ಟು ಬೇಗ ನಾವು ಮುಳುಗ್ತೇವೆ. ಸೊ ಈಗ ರಾಜನ ಬಗ್ಗೆ ಹೇಳೋದು, ಮಹಾರಾಜನ ಅದು ಅವರ ಮೇಲೆ ಹಿಂದೆ ಕಿರೀಟ ಇಟ್ಕೊಳ್ತಾ ಇರೋರು, ದೊಡ್ಡ ಕಿರೀಟ ಇರ್ತಾ ಇತ್ತು. ಸೊ ಹಾಗೆ ಅವರು ಭಗವಂತನನ್ನು ವಂದಿಸ್ಲಿಲ್ಲ ಅಂದ್ರೆ, ಅವ್ರ ತಲೆಯನ್ನು ಅವ್ರು ಗೌರವಿಸ್ಲಿಲ್ಲ ಅಂದ್ರೆ, ಸೊ ಏನಂದ್ರೆ ಅವ್ರ ತಲೆ ಭಾರ ಅಷ್ಟೇ, ಅವ್ರ ಮೇಲಿರೋ ಕಿರೀಟ ಭಾರವಾಗಿ ಅವ್ರನ್ನ ಇನ್ನ ಕೆಳಗೆ ಬೇಗ ಮುಳುಗ್ತಾರೆ. ಪಾದೋ ಹರೇರ್ ಕ್ಷೇತ್ರ ಪದಾನುಸರ್ಪಣೆ, ಶಿರೋ ಋಷಿಕೇಶ ಪದಾಭಿ ವಂದನೆ, ಕಾಮಂ ಚ ದಾಸ್ಯೆ ನತು ಕಾಮ್ಯಯ ಯಥೋತ್ತಮ ಶ್ಲೋಕ ಜನಾಶ್ರಯ ರತಿ. ಸೊ ಅವರ ಇಚ್ಛೆಗಳು, ಅಂಬರೀಷ್ ಮಹಾರಾಜರು ಏನ್ ಇಚ್ಛೆಗಳಿದೆ ಅದು ಭಗವಂತನ ಇಚ್ಛೆಗಳನ್ನ ಪೂರೈಕೆ ಮಾಡ್ತಾರೆ. ಸೊ ಮಹಾರಾಜ ಅಂದ್ರೆ ಭಗವಂತನ ಪ್ರತಿನಿಧಿ. ಸೊ ಭಗವಂತನಿಗೆ ಪ್ರತಿಯೊಬ್ಬರು ತನ್ನ ಆಶ್ರಯಕ್ಕೆ ಬರಬೇಕು ಅಂತ, ತನ್ನ ರಕ್ಷಣೆಯಲ್ಲಿ ಅವರು ಆನಂದವಾಗಿರ್ಬೇಕು ಅಂತ. ಸೊ ಮಹಾರಾಜ ಅಂಬರೀಷರು ಆ ರೀತಿಯ ಒಂದು ಅವರು ಕಾರ್ಯನಿರ್ವಹಣೆ ಮಾಡಿದ್ರು. ಮಹಾರಾಜ ಅಂಬರೀಷರ ಬಗ್ಗೆ ಹೇಳ್ತಾರೆ. ಸೊ ಸೊ ಇಲ್ಲಿ ಹೇಳೋದೇನೆಂದ್ರೆ, ಇಲ್ಲಿ ನಾರದ ಪಂಚರಾತ್ರದಲ್ಲಿ ನಾರದ ಮುನಿಗಳು ಕೊಟ್ಟಿರೋದು ನಮ್ಗೆ ಎಲ್ಲ ಇಂದ್ರಿಯಗಳನ್ನು ನಾವು ಕೃಷ್ಣನ ಇದರಲ್ಲಿ ಉಪಯೋಗಿಸಿದಾಗ ಅದೇ ನಮಗೆ ನಮ್ಮ ಇಂದ್ರಿಯಗಳನ್ನ ಅದು ಶುದ್ಧಿ ಮಾಡುತ್ತೆ, ಪರಿಶುದ್ಧವಾಗುತ್ತೆ. ಆ ಪರಿಶುದ್ಧ ಇಂದ್ರಿಯದಲ್ಲಿ ನಾವು ನೋಡೋದು ಸರಿಯಾಗಿ ನೋಡ್ಬೋದು, ಕೇಳೋದು ಸರಿಯಾಗಿ ಕೇಳ್ಬೋದು, ಮತ್ತೆ ಮಾತಾಡೋದು ಸರಿಯಾಗಿ ಮಾತಾಡ್ಬೋದು. ಪ್ರತಿಯೊಂದು ನಮ್ಮ ದೇಹದ ಇಂದ್ರಿಯಗಳು ಆಗ ಸರಿಯಾಗಿ ಭಗವಂತನ ಸೇವೆಯಲ್ಲಿ ಅದು ತೊಡಗ್ಬೋದು. ಆಕ್ಚುಲಿ ಹೇಳ್ತಾರೆ, ಪರಿಶುದ್ಧವಾದ್ಮೇಲೆ ಅದು ತೊಡಗೋದು, ಅದು ಭಕ್ತಿ ಅಂತ ಅವ್ರು ಹೇಳ್ತಾರೆ. ಪ್ರಭುಜಿ ಅನುವಾದ ಓದ್ಬೇಕಾ? ಕನ್ನಡದಲ್ಲಿ ಹರೇ ಕೃಷ್ಣ ಮತ್ತೆ ಓದಿ. ಅಂಬರೀಷ ಮಹಾರಾಜನು ತನ್ನ ಮನಸ್ಸನ್ನು ಶ್ರೀಕೃಷ್ಣನ ಪಾದಕಮಲಗಳಲ್ಲಿ ನಿಲ್ಲಿಸಿದನು. ಭಗವಂತನ ನಿವಾಸವನ್ನು ವರ್ಣಿಸುವುದಕ್ಕೆ ಮಾತುಗಳನ್ನು ಬಳಸಿಕೊಂಡನು. ಕೈಗಳನ್ನು ಭಗವಂತನ ದೇವಸ್ಥಾನವನ್ನು ಸ್ವಚ್ಛಗೊಳಿಸಲು ಬಳಸಿದನು. ಕಿವಿಗಳನ್ನು ಭಗವಂತನ ಲೀಲೆಗಳನ್ನು ಕೇಳಲು ಬಳಸಿದನು. ಕಣ್ಣುಗಳನ್ನು ಭಗವಂತನ ರೂಪವನ್ನು ನೋಡಲು ಬಳಸಿದನು. ದೇಹವನ್ನು ಭಕ್ತನ ದೇಹವನ್ನು ಸ್ಪರ್ಶಿಸಲು ಬಳಸಿದನು. ನಾಸಿಕವನ್ನು ಭಗವಂತನ ಚರಣ ಕಮಲಗಳಲ್ಲಿ ಅರ್ಪಿಸಿದ ಹೂವುಗಳ ಸೌರಭವನ್ನು ಗ್ರಹಿಸಲು ಬಳಸಿದನು. ನಾಲಗೆಯನ್ನು ಭಗವಂತನಿಗೆ ಅರ್ಪಿಸಿದ ತುಳಸಿ ಪತ್ರವನ್ನು ಸವಿಯಲು ಬಳಸಿದನು. ಕಾಲುಗಳನ್ನು ಭಗವಂತನ ದೇವಾಲಯದ ವಿದ್ದೆಡೆಗೆ ಹೋಗಲು ಬಳಸಿದನು. ಶಿರವನ್ನು ಭಗವಂತನಿಗೆ ಪ್ರಣಾಮಗಳನ್ನು ಅರ್ಪಿಸಲು ಬಳಸಿದನು.
ಮತ್ತು ತನ್ನ ಬಯಕೆಗಳನ್ನು ಭಗವಂತನ ಅಪೇಕ್ಷೆಗಳನ್ನು ನೆರವೇರಿಸಲು ಬಯಸಿದ. ಈ ಎಲ್ಲಾ ಅರ್ಹತೆಗಳು ಅವನನ್ನು ಭಗವಂತನ ವತ್ಸಲ ಭಕ್ತನಾಗಲು ಯೋಗ್ಯನನ್ನಾಗಿ ಮಾಡಿದವು. ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ, ಕೃಷ್ಣನಿಗೆ ಸಲ್ಲಿಸುವ ಭಕ್ತಿಪೂರ್ವಕ ಸೇವೆಯ ಶಕ್ತಿಯಿಂದ ಮಾತ್ರವೇ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಡಲು ಇಡಬಹುದು. ಪ್ರಜ್ವಲಿಸುವ ಅಗ್ನಿಯು ಕೊಠಡಿಯಲ್ಲಿರುವ ಎಲ್ಲ ವಸ್ತುವನ್ನು ಸುಡುವಂತೆ ಯೋಗಿಯ ಹೃದಯದಲ್ಲಿ ನೆಲೆಸಿರುವ ವಿಷ್ಣುವು ಎಲ್ಲಾ ಬಗೆಯ ಕಲ್ಮಶಗಳನ್ನು ಸುಟ್ಟು ಹಾಕುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಸೊ ಇಲ್ಲಿ ಭಾವಾರ್ಥ ಲಾಸ್ಟ್ ಒಂದ್ಸಲ ಓದ್ತಾ ನಾನು ಮುಗಿಸ್ತೇನೆ. ನಾರದ ಮುನಿಗಳು ಯಾವಾಗಲೂ ಭಗವಂತನ ವಿಲಾಸಗಳನ್ನು ವರ್ಣಿಸುತ್ತಿರುತ್ತಾರೆ. ಈ ಶ್ಲೋಕದಲ್ಲಿ ಅವರು ಪ್ರಭುವನ್ನು ಸ್ತುತಿಸುವುದು ಮಾತ್ರವಲ್ಲದೆ ಭಗವದ್ಭಕ್ತರನ್ನು ಸ್ತುತಿಸುವುದನ್ನು ನೋಡಬಹುದು. ಪ್ರಭುವಿನ ಭಕ್ತಿಯುತ ಸೇವೆಯನ್ನು ಪ್ರಸಾರ ಮಾಡುವುದೇ ನಾರದ ಮಹರ್ಷಿಗಳ ಜೀವಿತ ಧ್ಯೇಯ. ಈ ಉದ್ದೇಶದಿಂದಲೇ ಅವರು ನಾರದ ಪಂಚರಾತ್ರವನ್ನು ರಚಿಸಿದ್ದಾರೆ. ಅದು ಭಕ್ತಿ ಸೇವಾ ವಿಧಾನದ ಕೋಶವಾಗಿದೆ. ಭಕ್ತಿಯನ್ನು ಆಚರಿಸುವುದು ಹೇಗೆ? ದೇವೋತ್ತಮ ಪರಮಪುರುಷನ ಸಂತೋಷಕ್ಕಾಗಿ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ದಿನದ 24 ಗಂಟೆಗಳ ಕಾಲವೂ ಅವುಗಳಲ್ಲೇ ನಿರತರಾಗಿರುವುದು ಹೇಗೆ ಎಂಬ ಮಾಹಿತಿಯನ್ನು ಅದರಿಂದ ಪಡೆದುಕೊಳ್ಳಬಹುದು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಭಗವಂತನು ಸಾಮಾಜಿಕ ಜೀವನದ 4 ವರ್ಗಗಳನ್ನು ಸೃಷ್ಟಿಸಿದನು. ಅವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಈ ಒಂದೊಂದು ಸಾಮಾಜಿಕ ವರ್ಗಕ್ಕೆ ಸೇರಿದವನು ಹೇಗೆ ಪರಮಪ್ರಭುವನ್ನು ಮೆಚ್ಚಿಸಬಹುದು ಎಂಬುದನ್ನು ನಾರದ ಪಂಚರಾತ್ರವು ಸ್ಪಷ್ಟವಾಗಿ ನಿರೂಪಿಸುತ್ತದೆ. ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯ 45ನೇ ಶ್ಲೋಕದಲ್ಲಿ ಸ್ವೇ ಸ್ವೇ ಕರ್ಮಣಿ ಅಭಿರತ ಸಂಸಿದ್ಧಿಂ ಲಭತೆ ನರಹ, ಅವರವರಿಗೆ ವಿಧಿಸಿದ ಕರ್ತವ್ಯಗಳನ್ನು ಪಾಲಿಸುವುದರ ಮೂಲಕ ಪರಮಪ್ರಭುವನ್ನು ಮೆಚ್ಚಿಸಬಹುದು ಎಂದು ಹೇಳಿದೆ. ಶ್ರೀಮದ್ ಭಾಗವತದಲ್ಲೂ ಕೂಡ 1ನೇ ಸ್ಕಂದ 2ನೇ ಅಧ್ಯಾಯ 13ನೇ ಶ್ಲೋಕ, ಸ್ವನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ ಹರಿತೋಷಣಂ, ತನಗೆ ನಿರ್ದಿಷ್ಟವಾದ ಕರ್ತವ್ಯಗಳನ್ನು ದೇವೋತ್ತಮ ಪರಮಪುರುಷನು ಮೆಚ್ಚುವಂತೆ ಆಚರಿಸುವುದೇ ಕರ್ತವ್ಯದ ಪರಿಪೂರ್ಣತೆ ಎಂದು ಹೇಳಿದೆ. ಪ್ರಚೇತಸರು ಈ ನಿರ್ದೇಶಾನುಸಾರವಾಗಿ ಯಾಗಗಳನ್ನು ಮಾಡುತ್ತಿದ್ದಾಗ ಅದನ್ನು ನೋಡಿ ನಾರದ ಮಹರ್ಷಿಗಳು ಸಂತೋಷಪಟ್ಟರು. ಆ ಯಾಗ ಮಂಟಪದಲ್ಲಿ ಧ್ರುವ ಮಹಾರಾಜನ ಮಹಿಮೆಯನ್ನು ಹೇಳಬೇಕೆಂದು ಬಯಸಿದರು. ಎಲ್ಲರಿಗೂ ಧನ್ಯವಾದಗಳು. ಏನಾದ್ರು ಯಾರಾದ್ರೂ ಪ್ರಶ್ನೆ ಇದ್ರೆ, ಇಲ್ಲಾಂದ್ರೆ ಏನಾದ್ರು ಹೇಳ್ಬೇಕು ಅಂತಿದ್ರೆ, ಸೇರಿಸ್ಬೇಕು ಅಂತಿದ್ರೆ ಹೇಳ್ಬೋದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ, ಇದು ಏಕಾದಶಿ ಯಾವಾಗ ಪ್ರಭುಜಿ? ಸೊ 2 ದಿವಸ ನಾವು 31 ಮಾಡ್ತಾ ಇದೀವ ಅಂತ ನಾವು ಮಾತಾಜಿ. 30 ಪ್ರಭುಜಿ. 31 ಇದೆ ಇದರಲ್ಲಿ ಕ್ಯಾಲೆಂಡರ್ ಅಲ್ಲಿ. ಏಕಾದಶಿ 31 2 ದಿವಸ ಅನ್ಸುತ್ತೆ ಅದು. ಆದ್ರೆ ನಾವು ಮಾಡ್ತಾರೆ 31 ಇರ್ಬೇಕು ಮಾತಾಜಿ. ಇರಿ ನಾನು ಫಾರೆನ್ ಟೈಮ್ ಯಾವಾಗಿದೆ ನಮ್ದು? 31 ಪ್ರಭುಜಿ ಕ್ಯಾಲೆಂಡರ್ ಅಲ್ಲಿ, ಇಸ್ಕಾನ್ ಕ್ಯಾಲೆಂಡರ್ ಅಲ್ಲಿ 31 ಅಲ್ಲ? 31 ನಾವು ಆಚರಿಸ್ತೀವಿ ಪ್ರಭುಜಿ. ಆ ದಿನ ರಾತ್ರಿ ಸಂಕೀರ್ತನೆ ಅಲ್ಲ ಮಂದಿರದಲ್ಲಿ? ಅದೇ ನಾವು ಇದು ಕೂಡ ಬರ್ತಾ ಇದೆ ಅಲ್ವಾ, ಜನವರಿ 1 ಅಂತ. ಸೊ ಹಾಗೆ ಸ್ವಲ್ಪ ಜನ ಅದರಿಂದ ಕೂಡ ಬರ್ಬೋದು ಅಂತ ಇದೆ ಆ ಉದ್ದೇಶದಿಂದ. ಏಕಾದಶಿ ಕೂಡ ಸೊ ಒಳ್ಳೇದೇ. ಬನ್ನಿ, ಯಾರು ಬರ್ತೀರಾ ಬನ್ನಿ. ಮಂಗಳೂರಿನಲ್ಲಿ ಯಾರಾದ್ರೂ ಇದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಬೇಕು ಅಂದ್ರೆ ಬನ್ನಿ, ನಮ್ಮ ಒಟ್ಟಿಗೆ ಮಾಡ್ಬೋದು. ನಮ್ಮ ಮಂದಿರದಲ್ಲಿ ಮಾಡ್ಬೋದು. 31 ವೈಕುಂಠ ಏಕಾದಶಿ, ಸೊ ಅದೇ ದಿವಸ ಸಂಕೀರ್ತನೆ ನಮ್ಮ ಸೆಲೆಬ್ರೇಷನ್. ಹರೇ ಕೃಷ್ಣ ಮಾತಾಜಿ, ಏನೋ ಹೇಳ್ತಾ ಇದ್ರಿ? ಹರೇ ಕೃಷ್ಣ.